जय राधा माधव कुंज विहारी जय राधा माधव कुंज विहारी जय गोपी जन वल्लभा गिरिवरदारी जय गोपी जन वल्लभा गिरिवरदारी यशोदनंदन व्रज जन रंजन यशोदनंदन व्रज जन रंजन यमुना तीरा वनचारी यमुना तीरा वनचारी जय राधा माधव कुंज विहारी जय राधा माधव कुंज विहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे जय जय प्रभुपाद जय जय श्रील प्रभुपाद जय निताय गौर हरि बोल हरि बोल जय निताय गौर हरि बोल हरे कृष्ण ರೀನಾ ಮಾತಾಜಿ ಧನ್ಯವಾದಗಳು ಹರೇ ಕೃಷ್ಣ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರೋನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ನಮಃ ಓಂ ವಿಷ್ಣುಪಾದಾಯ कृष्ण प्रेष्ठाय भूतले श्रीमते भक्ति वेदांत स्वामिनिति नामिने नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ಹರೇ ಕೃಷ್ಣ ಎಲ್ಲರಿಗೂ ಕೃಷ್ಣ ಓದುವ ತರಗತಿಗೆ ಆದರದ ಸ್ವಾಗತ ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿದಂತಹ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ ಗ್ರೇಸ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಹಾಗೆ ಇಸ್ಕಾನ್ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ ಹಾಗೂ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ ಅವರೆಲ್ಲರ ಆಶೀರ್ವಾದ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಣಾಮಗಳು. ಹರೇ ಕೃಷ್ಣ. ನಾವು ಇದು ಅಧ್ಯಾಯ 71ರಲ್ಲಿ ಅಲ್ಲ 70ನೇ ಅಧ್ಯಾಯದಲ್ಲಿದ್ದೇವೆ. 70ನೇ ಅಧ್ಯಾಯ ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಅಂತ ಹೇಳ್ಕೊಂಡು ಆ ಒಂದು ಅಧ್ಯಾಯವನ್ನ ನೋಡ್ತಾ ಇದ್ದೇವೆ ಈಗ. ಹರೇ ಕೃಷ್ಣ. कृष्णा 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 है कृष्णा 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 है कृष्णा 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 है कृष्णा 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 है
ಕೃಷ್ಣ 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 ರಕ್ಷ ಮಾಂ. ಕೃಷ್ಣ 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 ರಕ್ಷಾ ಮಾಂ. ಕೃಷ್ಣ 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 ಪಾಹಿ ಮಾಂ. ಕೃಷ್ಣ 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 ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ರಾಮ ರಾಘವ ರಾಮ ರಾಘವ ರಾಮ ರಾಘವ ರಕ್ಷ ಮಾಂ. ರಾಮ ರಾಘವ ರಾಮ ರಾಘವ ರಕ್ಷಾ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ರಕ್ಷ ಮಾಂ ಪಾಹಿ ಮಾಂ. ಕೃಷ್ಣ ಕೇಶವ ಕೃಷ್ಣ ಕೇಶವ ಕೃಷ್ಣ ಕೇಶವ ಪಾಹಿ ಮಾಂ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಕೃಷ್ಣ 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 ಹೇ. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಓದಿಸುವುದ ಮಾತಾಜಿ? ಓದಿಸಿ ಮಾತಾಜಿ, ಓದಿಸಿ ಓದಿಸಿ. ದೀಪಾವಳಿಗೆ ಮಾತಾಡಿದ್ದೇನೆ ಮಾತಾಡಿ ಕೃಷ್ಣ ಬುಕ್ ರೀಡಿಂಗ್ ಕ್ಲಾಸ್ ಹರೇ ಅಲ್ಲಿ. ಕೃಷ್ಣ. ಎಲ್ಲಿಂದ ಮಾತಾಜಿ? ಉನ್ಮತ್ತ ಆಯ್ತು ಮಾತಾಜಿ. ಹರೇ ಕೃಷ್ಣ. ಉನ್ಮತ್ತವಾದ ಹೌದು. ಆನೆಗಳ ಸೊಂಡಿಲಿನಿಂದ ಹಸ್ತಿನಾಪುರದ ರಸ್ತೆಗಳನ್ನು, ಬೇಡ ಮಾತಾಜಿ. ಓಣಿಗಳನ್ನು ಪನ್ನೀರಿನಿಂದ ಆಯ್ತು. ಚಿಮುಕಿಸಲಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ ಬಣ್ಣ ಬಣ್ಣದ ತಳಿರು ತೋರಣಗಳಿಂದ, ಧ್ವಜಗಳಿಂದ ಮನೆಗಳನ್ನು, ಬೀದಿಗಳನ್ನು ಅಲಂಕರಿಸಿದರು. ಮುಖ್ಯವಾದ ರಸ್ತೆಗಳು ಸಂಧಿಸುವಲ್ಲಿ ಬಂಗಾರದಿಂದ ಅಲಂಕೃತವಾದ ಹೆಬ್ಬಾಗಿಲುಗಳಿದ್ದವು. ಅವುಗಳ ಎರಡು ಪಾರ್ಶ್ವಗಳಲ್ಲಿಯೂ ನೀರಿನ ಬಂಗಾರದ ಪಾತ್ರೆಗಳಿದ್ದವು. ಈ ಸುಂದರ ಅಲಂಕಾರಗಳು ನಗರದ ಶ್ರೀಮಂತಿಕೆಯನ್ನು ಸಾರಿ ಹೇಳುತ್ತಿದ್ದವು. ನಗರದ ಪುರಜನರೆಲ್ಲ ಬಣ್ಣ ಬಣ್ಣದ ಹೊಸ ವಸ್ತ್ರಗಳನ್ನು ಉಟ್ಟು, ಆಭರಣಗಳು, ಹೂಮಾಲೆಗಳು ಮತ್ತು ಶ್ರೀಗಂಧದಿಂದ ಅಲಂಕರಿಸಿಕೊಂಡು ಅಲ್ಲಲ್ಲಿ ನೆರೆದು ಈ ಮಹಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು. ಕಪೋತಗಳು, ಗೋಡೆಗಳು, ಕಂಬಗಳು, ತಳಭಾಗಗಳು, ಕಿಟಕಿ ಬಾಗಿಗಳು, ಸುತ್ತಾಲಂಕಾರಗಳು ಇವೆಲ್ಲವೂ ಇರಿಸಿದ ನೂರಾರು ಸಾವಿರಾರು ದೀಪಗಳು ಮನೆ ಮನೆಯಲ್ಲಿ ಬೆಳಗುತ್ತಿದ್ದವು. ದೂರದಿಂದ ನೋಡಿದಾಗ ದೀಪಗಳು ದೀಪಾವಳಿಯನ್ನು ನೆನಪಿಸಿ ಬರುತ್ತಿತ್ತು. ಮನೆಗಳೊಳಗೆ ಸುಗಂಧ ದ್ರವ್ಯಗಳು ಉರಿಯುತ್ತಿದ್ದವು. ಕಿಟಕಿಗಳಿಂದ ಹೊರಬಂದ ಧೂಮ ವಾತಾವರಣಕ್ಕೆ ಮುದ ನೀಡಿತು. ಪ್ರತಿಯೊಂದು ಮನೆಯ ಮೇಲೆ ಧ್ವಜಗಳು ಹಾರಾಡುತ್ತಿದ್ದವು ಮತ್ತು ಛಾವಣಿಗಳ ಮೇಲೆ ಇಟ್ಟಿದ್ದ ಬಂಗಾರದ ನೀರಿನ ಪಾತ್ರೆಗಳು ಹೊಳೆಯುತ್ತಿದ್ದವು. ಧನ್ಯವಾದಗಳು ಮಾತಾಜಿ. ಹರೇ ಧನ್ಯವಾದ. ಮಾತಾಜಿ. ಸೊ ಕನ್ನಡ ಸೌಮೇಶ್ವರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀಕೃಷ್ಣನು ಪಾಂಡವರ ನಗರವನ್ನು ಪ್ರವೇಶಿಸಿ ಸುಂದರವಾದ ವಾತಾವರಣವನ್ನು ಸವಿಯುತ್ತಾ ನಿಧಾನವಾಗಿ ಮುಂದಕ್ಕೆ ಸಾಗಿದನು. ನೋಡಲೇಬೇಕಾದ ಒಂದೇ ಒಂದು ಭಾಗ್ಯವಾದ ಕೃಷ್ಣನು ರಸ್ತೆಯಲ್ಲಿ ಹೋಗುತ್ತಿದ್ದಾನೆ ಎನ್ನುವುದನ್ನು ತರುಣಿಯರು ಕೇಳಿದಾಗ ಈ ಸರ್ವಕೀರ್ತಿಶಾಲಿಯಾದ ಪುರುಷನನ್ನು ನೋಡಲು ಅವರಿಗೆ ಬಹುವಾಗಿ ಆಸೆಯಾಯಿತು. ಅವನನ್ನು ನೋಡಲು ಆತುರಾತುರವಾಗಿ ಬಂದಿದ್ದರಿಂದ ಅವರ ಕೂದಲು ಸಡಿಲವಾಯಿತು ಮತ್ತು ಬಿಗಿಯಾಗಿ ಹುಟ್ಟಿದ್ದ ಅವರ ಸೀರೆಗಳು ಸಡಿಲವಾದವು. ಅವರು ತಮ್ಮ ಮನೆಗೆಲಸಗಳನ್ನು ಬಿಟ್ಟರು. ಗಂಡನೊಡನೆ ಹಾಸಿಗೆಯಲ್ಲಿ ಮಲಗಿದ್ದವರು ಕೂಡಲೇ ಅವರನ್ನು ಬಿಟ್ಟು ಕೃಷ್ಣನನ್ನು ನೋಡಲು ನೇರವಾಗಿ ರಸ್ತೆಗೆ ಬಂದರು. ಆನೆಗಳು, ಕುದುರೆಗಳು, ರಥಗಳು ಮತ್ತು ಪದಾತಿಗಳು ಮೆರವಣಿಗೆಯು ಬಹು ದಟ್ಟವಾಗಿತ್ತು. ಗುಂಪಿನಲ್ಲಿ ಕೆಲವರು ಸ್ಪಷ್ಟವಾಗಿ ನೋಡಲಾಗದಿದ್ದುದರಿಂದ ಮನೆಗಳ ಛಾವಣಿಗಳ ಮೇಲೆ ಏರಿದರು. ತನ್ನ ಸಾವಿರಾರು ಮಂದಿ ರಾಣಿಯರೊಡನೆ ಸಾಗುತ್ತಿದ್ದ ಕೃಷ್ಣನನ್ನು ನೋಡಿ ಅವರಿಗೆ ಬಹು ಸಂತೋಷವಾಯಿತು. ಅವರು ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿ ಮಾಡಿದರು ಮತ್ತು ಕೃಷ್ಣನನ್ನು ತಮ್ಮ ಮನಸ್ಸಿನಲ್ಲಿಯೇ ಆಲಿಂಗಿಸಿಕೊಂಡು ಅವನನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಅವನ ಬಹುಸಂಖ್ಯೆಯ ರಾಣಿಯರ ನಡುವೆ ಹಲವಾರು ನಕ್ಷತ್ರಗಳ ನಡುವೆ ಇರುವ ಚಂದ್ರನಂತೆ ಇದ್ದ ಕೃಷ್ಣನನ್ನು ಕಂಡಾಗ ಅವರು ತಮ್ಮಲ್ಲೇ ಮಾತನಾಡಿಕೊಳ್ಳಲು ಪ್ರಾರಂಭಿಸಿದರು. ಒಬ್ಬ ಹುಡುಗಿಯು ಇನ್ನೊಬ್ಬಳಿಗೆ ಹೀಗೆಂದಳು, ಪ್ರಿಯ ಗೆಳತಿ, ಈ ರಾಣಿಯರು ಸದಾ ಕೃಷ್ಣನ ನಗುಮುಖವನ್ನು, ಪ್ರೀತಿಯ ಕಟಾಕ್ಷವನ್ನು ಸವಿಯುತ್ತಿರುತ್ತಾರೆ. ಇವರು ಎಂತಹ ಪುಣ್ಯವನ್ನು ಮಾಡಿದ್ದಾರೆಯೋ. ಕೃಷ್ಣನು
ಮಾರ್ಗದಲ್ಲಿ ಹೋಗುತ್ತಿದ್ದಾಗ ಶ್ರೀಮಂತರು, ಗೌರವಾನ್ವಿತರು, ಪಾಪಕರ್ಮಗಳಿಂದ ಮುಕ್ತರೂ ಆದ ಶ್ರೀಮಂತ ಪುರಜನರು ಅಲ್ಲಿಗೆ ಪ್ರಭುವಿಗೆ ಸ್ವಾಗತ ಬಯಸಲು ಅಲ್ಲಲ್ಲಿ ಪ್ರಭುವಿಗೆ ಸ್ವಾಗತ ಬಯಸಲು ಶುಭಕರವಾದ ವಸ್ತುಗಳನ್ನು ಅರ್ಪಿಸಿದರು. ಹೀಗೆ ಅವರು ದೀನ ಸೇವಕರಾಗಿ ಅವನನ್ನು ಪೂಜಿಸಿದರು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಮಾನಸ ರಮೇಶ್ ಮಾತಾಜಿ ಓದಿ. ಮಾನಸ ರಮೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಕೃಷ್ಣನು ಇಂದ ಓದ್ಬೇಕಾ ಮಾತಾಜಿ? ಹೌದು. ಹರೇ ಕೃಷ್ಣ. ಅರಮನೆಯನ್ನು ಪ್ರಭುಪಾದ್ ಕಿ ಜೈ. ಕೃಷ್ಣನು ಅರಮನೆಯನ್ನು ಪ್ರವೇಶಿಸಿದಾಗ ಅಲ್ಲಿದ್ದ ಸ್ತ್ರೀಯರಿಗೆಲ್ಲ ತಡೆಯಲಾರದ ಪ್ರೀತಿಯುಂಟಾಯಿತು. ಅವನಲ್ಲಿ ಪ್ರೀತಿ ಅದರಗಳಿದ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಅವರು ಕೃಷ್ಣನನ್ನು ಬರಮಾಡಿಕೊಂಡರು. ಕೃಷ್ಣನು ನಸುನಕ್ಕು ಅವರ ಪ್ರೀತಿಯನ್ನು ಸ್ವಾಗತದ ಸೂಚನೆಗಳನ್ನು ಸ್ವೀಕರಿಸಿದನು. ಪಾಂಡವರ ತಾಯಿಯಾದ ಕುಂತಿಯು ತನ್ನ ಸೋದರಳಿಯನಾದ ದೇವೋತ್ತಮ ಪರಮಪುರುಷನ ಕೃಷ್ಣನನ್ನು ನೋಡಿದಾಗ ಅವಳಿಗೆ ತಡೆಯಲಾರದ ಪ್ರೀತಿ ಆದರಗಳು ಉಂಟಾದವು. ಕೂಡಲೇ ಅವಳು ತನ್ನ ಮಂಚದಿಂದಿಳಿದು ತನ್ನ ಸೊಸೆ ದ್ರೌಪದಿಯೊಂದಿಗೆ ಅವನ ಬಳಿಗೆ ಬಂದು ಮಾತೃವಾತ್ಸಲ್ಯ ಮತ್ತು ಪ್ರೀತಿಗಳಿಂದ ಅವನನ್ನು ಆಲಿಂಗಿಸಿದಳು. ಕೃಷ್ಣನನ್ನು ಅರಮನೆಯೊಳಕ್ಕೆ ಬರಮಾಡಿಕೊಂಡಾಗ ತನ್ನ ಸಂತೋಷದಲ್ಲಿ ಪೂಜೆ ಮಾಡಲು ತಾನು ಏನು ಮಾಡಬೇಕು ಎನ್ನುವುದನ್ನೇ ಮರೆತು ಬಿಟ್ಟಳು. ಕೃಷ್ಣನು ಬಹು ಸಂತೋಷದಿಂದ ಕುಂತಿ ಮತ್ತು ಅರಮನೆಯ ಇತರ ಸ್ತ್ರೀಯರಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದನು. ಅವನ ತಂಗಿ ಸುಭದ್ರೆಯು ದ್ರೌಪದಿಯ ಪಕ್ಕದಲ್ಲಿ ನಿಂತಿದ್ದಳು. ಅವರಿಬ್ಬರೂ ಪ್ರಭುವಿನ ಚರಣಕಮಲಗಳಿಗೆ ಗೌರವಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸಿದರು. ತನ್ನ ಅತ್ತೆಯ ಸೂಚನೆಯಂತೆ ದ್ರೌಪದಿಯು ವಸ್ತ್ರಗಳನ್ನು, ಒಡವೆಗಳನ್ನು, ಹಾರಗಳನ್ನು ತಂದಳು. ಇವುಗಳೊಂದಿಗೆ ಅವರು ರುಕ್ಮಿಣಿ, ಸತ್ಯಭಾಮ, ಭದ್ರ, ಜಾಂಬವತಿ, ಕಾಳಿಂದಿ, ಮಿತ್ರವಿಂದ, ಲಕ್ಷ್ಮಣ ಮತ್ತು ನಿಷ್ಠಳಾದ ಸತ್ಯ ಇವರನ್ನೆಲ್ಲ ಸ್ವಾಗತಿಸಿದನು. ಮೊದಲು ಕೃಷ್ಣನ ಈ ಪ್ರಧಾನ ರಾಣಿಯರನ್ನು ಬರಮಾಡಿಕೊಂಡರು. ಅನಂತರ ಅವನ ಇತರ ರಾಣಿಯರನ್ನು ಯೋಗ್ಯ ರೀತಿಯಲ್ಲಿ ಬರಮಾಡಿಕೊಳ್ಳಲಾಯಿತು. ಯುಧಿಷ್ಠಿರ ಮಹಾರಾಜನು ಕೃಷ್ಣನ ವಿಶ್ರಾಂತಿಗೆ ವ್ಯವಸ್ಥೆ ಮಾಡಿದ್ದನು ಮತ್ತು ಅವನೊಂದಿಗೆ ಬಂದ ಅವನ ರಾಣಿಯರು, ಸೈನಿಕರು, ಮಂತ್ರಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಚೆನ್ನಾಗಿ ಇರುವಂತೆ ನೋಡಿಕೊಂಡನು. ಪಾಂಡವರ ಅತಿಥಿಗಳಾಗಿದ್ದಾಗ ಅವರು ಪ್ರತಿದಿನವೂ ಸ್ವಾಗತದ ಹೊಸ ಮುಖವನ್ನು ಕಾಣುವಂತೆ ಏರ್ಪಾಟು ಮಾಡಿದ್ದನು. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮುಂದಕ್ಕೆ ಮಾತಾಜಿ? ಇಷ್ಟೇ ಇರೋದು, ಓದಿ ಮಾತಾಜಿ. ಅಗ್ನಿದೇವನ ತೃಪ್ತಿಗಾಗಿ ಅವನು ಕಾಂಡವ ವನವನ್ನು ತಿಂದು ಹಾಕಲು ಅರ್ಜುನನ ನೆರವಿನಿಂದ ಕೃಷ್ಣನು ಅವಕಾಶವನ್ನು ಕೊಟ್ಟಿದ್ದನು. ಈ ಕಾಲದಲ್ಲಿಯೇ ಕಾಡು ಕಿಚ್ಚಿನ ಸಮಯದಲ್ಲಿ ಕೃಷ್ಣನು ಕಾಡಿನಲ್ಲಿ ಅವಿತುಕೊಂಡಿದ್ದ ಮಾಯಾಸುರನೆಂಬ ರಾಕ್ಷಸನನ್ನು ಉಳಿಸಿದನು. ಕೃಷ್ಣನಲ್ಲಿ ಮತ್ತು ಪಾಂಡವರಲ್ಲಿ ಕೃತಜ್ಞತೆಯಿಂದ ಮಾಯಾಸುರನು ಹಸ್ತಿನಾಪುರದಲ್ಲಿ ಒಂದು ಆಶ್ಚರ್ಯಕರವಾದ ಸಭಾಗೃಹವನ್ನು ನಿರ್ಮಿಸಿದನು. ಯುಧಿಷ್ಠಿರನನ್ನು ಸಂತೋಷಗೊಳಿಸಲು ಕೃಷ್ಣನು ಹಸ್ತಿನಾಪುರದಲ್ಲಿ ಹಲವಾರು ತಿಂಗಳುಗಳ ಕಾಲ ಇದ್ದನು. ಅವನು ಅಲ್ಲಿದ್ದ ಕಾಲದಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಸಂತೋಷಪಟ್ಟನು. ಅವನು ಅರ್ಜುನನೊಡನೆ ರಥದಲ್ಲಿ ಹೋಗುತ್ತಿದ್ದ. ಹಲವಾರು ಮಂದಿ ಯೋಧರು, ಸೈನಿಕರು ಅವರನ್ನು ಹಿಂಬಾಲಿಸುತ್ತಿದ್ದರು. ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಎಂಬ 25ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ ಮಾತಾಜಿ. 70ನೇ ಅಧ್ಯಾಯ. ಹರೇ ಕೃಷ್ಣ. ಹರೇ ಕೃಷ್ಣ. 70ನೇ ಅಧ್ಯಾಯ ಮುಗಿಯಿತು. ಹರೇ ಕೃಷ್ಣ. ಇಲ್ಲಿ ಯಾವ ರೀತಿ ಕೃಷ್ಣನನ್ನ ಸ್ವಾಗತಿಸ್ತಾರೆ, ಎಷ್ಟು ವೈಭವದಿಂದ ಎಲ್ಲರೂ ಬರಮಾಡಿಕೊಳ್ತಾರೆ ಕೃಷ್ಣನನ್ನ ಅಂತೇಳಿ ತುಂಬಾ ವಿವರಣೆ ನಾವು ನಿನ್ನೆ ಕೂಡ ನೋಡಿದ್ವಿ, ಮತ್ತೆ ಇವತ್ತಿನದ್ರಲ್ಲಿ ಕೂಡ ಇದೆ. ಅಲ್ಲಿ ಒಂದು ದೀಪಾವಳಿಯ ಒಂದು ವಾತಾವರಣ ಅಲ್ಲಿ ಕಾಣ್ತಾ ಇತ್ತು ಅಂತ ಹೇಳ್ಕ. ಅಷ್ಟೊಂದು ಅಂದ್ರೆ ನಗರದ ವಿವಿಧ ಭಾಗಗಳಲ್ಲಿ ಬಣ್ಣ ಬಣ್ಣದ ತಳಿರು ತೋರಣ, ಧ್ವಜಗಳಿಂದ ಮನೆ ಬೀದಿ ಎಲ್ಲವನ್ನ ಅಲಂಕರಿಸ್ತಾರೆ. ಅದೇ ರೀತಿ ಮುಖ್ಯವಾದ ರಸ್ತೆಗಳು ಸಂಧಿಸುವಲ್ಲಿ ಅಂದ್ರೆ ಸರ್ಕಲ್ಗಳು ಏನಿರ್ತದೆ ಅಲ್ಲೆಲ್ಲ ಹರೇ ಕೃಷ್ಣ ಹರೇ ಕೃಷ್ಣ ಅಲ್ಲೆಲ್ಲ ಬಣ್ಣ ಬಣ್ಣದ ಲೈಟ್ಗಳಿಂದ ದೀಪವನ್ನ ಹಚ್ಚಿ ಆ ರೀತಿ ಸರ್ಕಲ್ಗಳಲ್ಲಿ ಬಂಗಾರದಿಂದ ಅಲಂಕೃತವಾದ ಹೆಬ್ಬಾಗಿಲುಗಳಿರುತ್ತಿದ್ವು ಅಂತ ಹೇಳ್ಕೊಂಡು, ಹಾಗೆ ಅವುಗಳ 2 ಪಾರ್ಶ್ವಗಳಲ್ಲಿ ಕೂಡ ನೀರಿನ ಬಂಗಾರದ ಪಾತ್ರೆಗಳಿದ್ದವು. ಅದನ್ನ ಇಮ್ಯಾಜಿನ್ ಮಾಡಿ ಎಷ್ಟು ಚೆನ್ನಾಗಿರ್ಬೋದು ಆಗಿನ ಒಂದು ಕಾಲದಲ್ಲಿ. ಈ ಸುಂದರ ಅಲಂಕಾರಗಳು ನಗರದ ಶ್ರೀಮಂತಿಕೆಯನ್ನ ಸಾರಿ ಹೇಳ್ತಾ ಇದ್ವು. ಅಂದ್ರೆ ಅಂತ ಬಂಗಾರದ ಪಾತ್ರೆಯಲ್ಲಿ ನೀರು
ಎರಡು ಕಡೆಗಳಲ್ಲಿ ಕೂಡ ಸರ್ಕಲ್ ನಲ್ಲಿ ಆ ಹೆಬ್ಬಾಗಿಲಿನ ಬದಿಯಲ್ಲಿ ಇಡ್ತಾ ಇದ್ರು ಅಂತ ಹೇಳ್ಕೊಂಡು, ಕಟ್ಔಟ್ ನಾವೇನ್ ಹೇಳ್ತೇವೆ ಇಲ್ಲಿ ಕಟ್ಔಟ್ ಅಂತ, ಆ ರೀತಿ ಆ ತರ ಒಂದು ಅಲ್ಲೆಲ್ಲ ಅರೇಂಜ್ಮೆಂಟ್ ಆಗಿರತ್ತೆ. ಹಾಗೆ ನಗರದ ಪುರಜನರೆಲ್ಲ ಬಣ್ಣ ಬಣ್ಣದ ಹೊಸ ವಸ್ತ್ರಗಳನ್ನ ಉಟ್ಟು ಆಭರಣ ಹೂಮಾಲೆ ಎಲ್ಲ ಧರಿಸಿ ಆ ರೀತಿ ಅಲಂಕರಿಸಿಕೊಂಡು ಆ ಮಹಾ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ರು. ಕಪೋತಗಳು, ಗೋಡೆಗಳು, ಕಂಬಗಳು, ತಳಭಾಗ, ಕಿಟಕಿ ಬಾಗಿಲು, ಸುತ್ತ ಅಲಂಕಾರಗಳು, ಇವುಗಳಲ್ಲೆಲ್ಲ ಇರಿಸಿದ ನೂರಾರು ಮತ್ತು ಸಾವಿರಾರು ದೀಪಗಳು, ಎಷ್ಟೊಂದು ದೀಪಗಳು ಮನೆ ಮನೆಯನ್ನ ಬೆಳಗ್ತಾ ಇದ್ದವು. ಮತ್ತೆ ದೂರದಿಂದ ನೋಡ್ಬೇಕಾದ್ರೆ ದೀಪಗಳು, ಆ ದೀಪಗಳನ್ನ ನೋಡಿದಾಗ ದೀಪಾವಳಿಯ ನೆನಪಿಗೆ ಬರ್ತಾ ಇತ್ತು ಅಂತ ಹೇಳ್ಕೊಂಡು ಆ ರೀತಿ ಅಲಂಕೃತವಾಗಿರ್ತಾ ಇತ್ತು ಆ ನಗರ. ಆಮೇಲೆ ಮನೆಯೊಳಗೆ ಕೂಡ ಸುಗಂಧ ದ್ರವ್ಯಗಳು ಉರಿತಾ ಇದ್ವು. ಮತ್ತೆ ಕಿಟಕಿಗಳು ಹೊರಬಂದ ಧೂಮವು ವಾತಾವರಣಕ್ಕೆ ಮುದ ನೀಡಿತ್ತು. ಅಂದ್ರೆ ಧೂಪ ದೀಪಗಳಿಂದ ಅಲ್ಲಿ ಶೃಂಗಾರಗೊಂಡಿತ್ತು ಆ ನಗರ. ಹಾಗೇನೆ ಪ್ರತಿಯೊಂದು ಮನೆಯ ಮೇಲೆ ಧ್ವಜಗಳು ಹಾರಾಡ್ತಾ ಇದ್ದವು. ಮತ್ತೆ ಚಾವಣಿಗಳ ಮೇಲೆ ಇಟ್ಟಿದ್ದ ಬಂಗಾರದ ನೀರಿನ ಪಾತ್ರೆಗಳು ಹೊಳೆಯುತ್ತಿದ್ದವು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೇನೆ ಶ್ರೀಕೃಷ್ಣನು ಪಾಂಡವರ ನಗರವನ್ನು ಪ್ರವೇಶಿಸಿ ಸುಂದರವಾದ ವಾತಾವರಣವನ್ನು ಸವಿಯುತ್ತಾ ನಿಧಾನವಾಗಿ ಮುಂದಕ್ಕೆ ಸಾಗ್ತಾನೆ. ಆಮೇಲೆ ನೋಡ್ಲೇಬೇಕಾದ ಒಂದೇ ಒಂದು ಭಾಗ್ಯವಾದ ಕೃಷ್ಣನು ರಸ್ತೆಯಲ್ಲಿ ಹೋಗ್ತಿದ್ದಾನೆ ಅಂತ, ಅಂದ್ರೆ ಎಲ್ಲರಿಗೆ ಕೂಡ ಸಂಭ್ರಮ ಸಡಗರ. ಕೃಷ್ಣ ಬರ್ತಾ ಇದ್ದಾನೆ, ನಮ್ಮ ರೋಡಲ್ಲಿ ಈ ರಸ್ತೆಯಲ್ಲಿ ಹಾದು ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಎಲ್ಲರೂ ತರುಣಿಯರು ಅದನ್ನ ಕೇಳಿ ಸರ್ವ ಕೀರ್ತಿಶಾಲಿಯಾದ ಆ ಪುರುಷನನ್ನು ನೋಡ್ಲಿಕ್ಕೆ ಅವರಿಗೆ ಬಹಳ ಆಸೆ ಆಗ್ತದೆ. ಹಾಗೇನೆ ಅಂದ್ರೆ ಕೇಳಿರ್ತಾರೆ, ಅವನ ಕೀರ್ತಿಯ ಬಗ್ಗೆ ಎಲ್ಲರೂ ಕೇಳಿರ್ತಾರೆ, ಹಾಗೆ ಕೆಲವರು ನೋಡಿರ್ತಾರೆ, ಇನ್ನು ಕೆಲವರು ನೋಡಿರೋದಿಲ್ಲ ಅಂತ ಹೇಳಿದ್ರೆ ಆ ಒಂದು ಊರಲ್ಲಿ ಆ ನಗರವಾಗಿ ಅವನು ಹಾದು ಹೋಗ್ತಾನೆ ಅಂತ ಹೇಳುವಾಗ ಎಲ್ಲರೂ ಸಂಭ್ರಮದಿಂದ ಆತುರಾತುರವಾಗಿ ಅವನನ್ನ ನೋಡ್ಲಿಕ್ಕೆ, ಅವನ ದರ್ಶನ ಭಾಗ್ಯವನ್ನ ಪಡಿಲಿಕ್ಕೆ ಬರ್ತಾರೆ. ಹಾಗೆ ಬಂದವರೆಲ್ಲ ಅಂದ್ರೆ ಇದ್ದ ಹಾಗೆ ಎತ್ಕೊಂಡ್ ಬರ್ತಾರೆ ಹೇಳುವುದನ್ನ ಇಲ್ಲಿ ಕಾಣ್ತದೆ ನಮ್ಗೆ. ಎಷ್ಟು ತರಾತುರಿಯಲ್ಲಿ ಅವರು ಓಡ್ಕೊಂಡ್ ಬಂದ್ ನೋಡ್ತಾರೆ ಅಂದ್ರೆ ಮನೆ ಕೆಲಸಗಳನ್ನೆಲ್ಲ ಬಿಟ್ಬಿಟ್ಟು ಕೆಲವರು ಮಲ್ಕೊಂಡಿರ್ತಾರೆ. ಹಾಗೇನೆ ಆ ಒಂದು ಶಬ್ದಗಳು ಏನು ಕೇಳಿಯೇ, ಮಂಗಳ ವಾದ್ಯಗಳು ಮೊಳಗ್ತಾ ಇದೆ ಎಲ್ಲ ಕೇಳಿಯೇ ಓ ಬರ್ತಾ ಇದ್ದಾನೆ ಕೃಷ್ಣ ಅಂತ ಹೇಳ್ಕೊಂಡು ಎತ್ಕೊಂಡು ಓಡಿ ಬರುವ ಹಾಗೆ ಆ ರೀತಿ ನೋಡ್ಲಿಕ್ಕೆ ಬರ್ತಾರೆ. ಆಮೇಲೆ ಆನೆಗಳು, ಕುದುರೆಗಳು, ರಥಗಳು ಮತ್ತು ಪದಾತಿಗಳು ಮೆರವಣಿಗೆ ಬಹುದಟ್ಟವಾಗಿತ್ತು ಅಂತೇಳಿ ಗುಂಪಿನಲ್ಲಿ ಕೆಲವರು ಸ್ಪಷ್ಟವಾಗಿ ನೋಡಲಾಗದ್ದರಿಂದ ಮನೆಯ ಚಾವಣಿಗಳ ಮೇಲೆ ನಾವು ಕೂಡ ಪ್ರೊಸೆಷನ್ ಹೋಗ್ಬೇಕಾದ್ರೆ ಆ ರೀತಿ ಟೆರೆಸ್ಗೆ ಹೋದ್ರೆ ಚೆನ್ನಾಗಿ ಕಾಣುತ್ತೆ, ಮನೆ ಮುಂದೆ ನಿಂತ್ರೆ ಕಾಣಲ್ಲ ಅಂತ ಹೇಳ್ಕೊಂಡಿರ್ತೀವಿ. ಅದೇ ತರ ಮನೆಯ ಚಾವಣಿಗಳ ಮೇಲೆ ಏರ್ತಾರೆ. ತನ್ನ ಸಾವಿರಾರು ಮಂದಿ ರಾಣಿಯರೊಂದಿಗೆ ಸಾಗುತ್ತಿದ್ದ ಕೃಷ್ಣನನ್ನು ನೋಡಿ ಅವರಿಗೆ ಬಹು ಸಂತೋಷವಾಯ್ತು. ಎಷ್ಟು ಚೆನ್ನಾಗಿರ್ಬೋದು ಅದು ಅಂತ. ಒಂದು 16,000 ರಾಣಿಯರನ್ನ ಜೊತೆಗೂಡಿ ಕೃಷ್ಣ ಆ ನಗರವಾಗಿ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಅವರು ಮೆರವಣಿಗೆಯ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಆಮೇಲೆ ಕೃಷ್ಣನನ್ನು ತಮ್ಮ ಮನಸ್ಸಿನಲ್ಲಿಯೇ ಆಲಂಗಿಸಿಕೊಂಡು ಅವನನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಆ ರೀತಿ ಅವನ ಬಹುಸಂಖ್ಯೆಯ ರಾಣಿಯರ ನಡುವೆ, ಹಲವಾರು ನಕ್ಷತ್ರಗಳ ನಡುವೆ ಇರುವ ಒಂದು ಚಂದ್ರನಂತೆ ಇದ್ದ ಕೃಷ್ಣನನ್ನು ಕಂಡಾಗ ಅವರು ತಮ್ಮಲ್ಲೇ ಮಾತನಾಡ್ಕೊಳ್ಳಿಕ್ಕೆ ಪ್ರಾರಂಭಿಸ್ತಾರೆ. ಅಂದ್ರ ನಾವು ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಇರುವ ಚಂದ್ರ ಎಷ್ಟು ಪ್ರಕಾಶಮಾನವಾಗಿ ಸುಂದರವಾಗಿ ಕಾಣ್ತದೆ, ಆ ರೀತಿ ಕೃಷ್ಣನನ್ನ ನೋಡಿ ಮಾತಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಒಬ್ಬ ಹುಡುಗಿ ಇನ್ನೊಬ್ಬಳಿಗೆ ಹೀಗೆ ಹೇಳ್ತಾಳೆ, ಪ್ರಿಯ ಗೆಳತಿ, ಈ ರಾಣಿಯರು ಸದಾ ಕೃಷ್ಣನ ನಗುಮುಖವನ್ನ, ಪ್ರೀತಿಯ ಕಟಾಕ್ಷವನ್ನ ಸವಿಯುತ್ತಿದ್ದಾರೆ ಅಂತ ಹೇಳಿದ್ರೆ ಅವನೆಂತ ಆ ರಾಣಿಯರು ಎಷ್ಟು ಲಕ್ಕಿ ಅಲ್ವಾ, ಅವರಿಗೆ ಸದಾ ಕೃಷ್ಣನ ನಗುಮುಖವನ್ನ ನೋಡ್ಬೋದಲ್ವಾ ಅಂತ ಒಂದು ಅವನ ಪ್ರೀತಿಯ ಕಟಾಕ್ಷ ಎಷ್ಟು ಸವಿತಾ ಇರ್ತಾರಲ್ವಾ ಅಂತ ಹೇಳ್ಕೊಂಡು ಮಾತಾಡ್ಕೊಳ್ತಾರೆ. ಆಮೇಲೆ ಇವರು ಎಷ್ಟು ಪುಣ್ಯ ಮಾಡಿದ್ದಾರೆಯೋ ಅಂತ ಹೇಳ್ಕೊಂಡು ಮಾತಾಡ್ಕೊಳ್ತಾರೆ. ಹಾಗೆ ಕೃಷ್ಣನ ಮಾರ್ಗದಲ್ಲಿ ಹೋಗ್ತಿದ್ದಾಗ ಶ್ರೀಮಂತರು, ಗೌರವಾನ್ವಿತರು, ಪಾಪ ಕರ್ಮಗಳಿಂದ ಮುಕ್ತರು ಆದ ಅಂದ್ರೆ ಭಗವಂತನ ದರ್ಶನ ಸಿಗ್ಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಅದು ಯಾವುದೋ ಜನ್ಮದ ಒಂದು ಪುಣ್ಯ ಇರ್ಬೇಕು. ಆ ರೀತಿ ಅವರಿಗೆ ಭಗವಂತನನ್ನ ನೋಡ್ಬೇಕಾದ್ರೆ ಅಂತ ಒಂದು ಅವಕಾಶ ಸಿಕ್ಕಿರುವಂತದ್ದು. ಅವರು ಅಲ್ಲಿ ಪಾಪ ಕರ್ಮಗಳಿಂದ ಮುಕ್ತರು ಆದ ಶ್ರೀಮಂತ ಪುರಜನರು ಅಲ್ಲಲ್ಲಿ ಪ್ರಭುವಿಗೆ ಸ್ವಾಗತವನ್ನ ಬಯಸ್ಲಿಕ್ಕೆ ಶುಭಕರವಾದ ವಸ್ತುಗಳನ್ನ ಅರ್ಪಿಸ್ತಾರೆ. ಹೀಗೆ ಅವರು ದೀನ ಸೇವಕನಾಗಿ ಅವನನ್ನು ಪೂಜಿಸ್ತಾರೆ ಅಂತ ಹೇಳ್ಕೊಂಡು, ಅಂದ್ರೆ ಆ ರೀತಿ ನಮ್ಗೊಂದು ಸಿಕ್ಕಿದ ಅವಕಾಶ ಅಂತ ಒಂದು ಇದು ಅಂತ ಹೇಳ್ಕೊಂಡು ಅವನ ಸೇವೆಗೆ ಅವನನ್ನ ಅಂದ್ರೆ ಆ ರೀತಿ ಬರಮಾಡಿಕೊಳ್ಳಿಕ್ಕೆ, ಸ್ವಾಗತಿಸ್ಲಿಕ್ಕೆ ಅವರು ಕೂಡ ಮುಂದಾಗ್ತಾರೆ. ಆ ರೀತಿ
ಕೃಷ್ಣನು ಅರಮನೆಯನ್ನ ಪ್ರವೇಶಿಸಿದಾಗ ಅಲ್ಲಿದ್ದ ಸ್ತ್ರೀಯರಿಗೆಲ್ಲ ತಡೆಯಲಾರದ ಪ್ರೀತಿ ಉಂಟಾಗ್ತದೆ. ಹಾಗೆ ಪ್ರೀತಿ ಆದರಗಳಿಂದ ಹೊಳೆಯುತ್ತಿದ್ದ ಕಣ್ಣುಗಳಿಂದ ಅವರು ಕೃಷ್ಣನನ್ನ ಬರಮಾಡಿಕೊಳ್ತಾರೆ. ಕೃಷ್ಣನು ನಸುನಕ್ಕು ಅವರ ಪ್ರೀತಿಯನ್ನು ಸ್ವಾಗತದ ಸೂಚನೆಗಳನ್ನ ಕೂಡ ಸ್ವೀಕರಿಸ್ತಾನೆ. ಅಂದ್ರೆ ಎಲ್ಲರ ಕಡೆಗೆ ಒಂದು ನಗು ನೋಟ ಬೀರ್ತಾರೆ ಭಗವಂತ. ಆಮೇಲೆ ಪಾಂಡವರ ತಾಯಿಯಾದ ಕುಂತಿಯು ತನ್ನ ಸೋದರಳಿಯನಾದ ದೇವೋತ್ತಮ ಪರಮ ಪುರುಷ ಕೃಷ್ಣನನ್ನ ನೋಡಿದಾಗ ಅವಳಿಗೆ ತಡೆಯಲಾರದ ಪ್ರೀತಿ ಆದರಗಳು ಉಂಟಾದವು ಅಂತ ಹೇಳಿದ್ರೆ, ಎಲ್ಲ ಸಮಯದಲ್ಲಿ ಕೂಡ ಪಾಂಡವರಿಗೆ ಎಲ್ಲ ಕಷ್ಟಗಳಲ್ಲಿ ಕೂಡ ಆಶ್ರಯವನ್ನ ಕೊಡ್ತಾ ರಕ್ಷಣೆಯನ್ನ ಮಾಡ್ತಾ ಇರುವಂತ ತನ್ನ ಸೋದರ ಅಳಿಯ ಅಂತ ಹೇಳ್ಕೊಂಡು ಕುಂತಿಗೆ ಕೂಡ ಅವನನ್ನ ನೋಡಿದಾಗ ಅಷ್ಟು ತಡೆಯಲಾರದ ಪ್ರೀತಿ ಆದರಗಳು ಉಂಟಾದವು ಅಂತೆ. ಹಾಗೆ ಕೂಡಲೇ ಅವಳು ತನ್ನ ಮಂಚದಿಂದ ಇಳಿದು ತನ್ನ ಸೊಸೆ ದ್ರೌಪದಿಯೊಂದಿಗೆ ಅವನ ಬಳಿಗೆ ಬಂದು ಮಾತೃವಾತ್ಸಲ್ಯ ಮತ್ತು ಪ್ರೀತಿಗಳಿಂದ ಅವನನ್ನು ಆಲಂಗಿಸ್ಕೊಳ್ತಾಳೆ. ಆಮೇಲೆ ಕೃಷ್ಣನನ್ನ ಅರಮನೆಯೊಳಕ್ಕೆ ಬರಮಾಡಿಕೊಳ್ತಾರೆ. ಆ ಒಂದು ಬರಮಾಡಿಕೊಂಡಾಗ ತನ್ನ ಸಂತೋಷದಲ್ಲಿ ಪೂಜೆ ಮಾಡಲು ತಾನು ಏನು ಮಾಡಬೇಕು ಎನ್ನುವುದನ್ನೇ ಮರೆತು ಬಿಡ್ತಾಳೆ ಅಂತ ಹೇಳಿದ್ರೆ, ಅಷ್ಟೊಂದು ಸಂತೋಷ ಸಂಭ್ರಮ ಅವಳಿಗೆ ಏನ್ ಮಾಡ್ಬೇಕು ಅಂತಾನೆ ಮರ್ತು ಹೋಗ್ತದೆ. ಆ ರೀತಿ ಆಗ್ತದೆ. ಅಂದ್ರೆ ಅವನನ್ನ ಅಂದ್ರೆ ಭಗವಂತ ಅವನನ್ನ ಯಾವ ರೀತಿ ಪೂಜೆ ಮಾಡುವ ಮೂಲಕ ಅವನನ್ನ ಗೌರವದಿಂದ ನೋಡ್ಬೇಕಿತ್ತು. ಆದ್ರೆ ಅವಳಿಗೆ ಅದನ್ನ ಮರ್ತು ಬಿಡ್ತಾಳೆ ಅಂತೆ. ಕೃಷ್ಣನು ಬಹು ಸಂತೋಷದಿಂದ ಕುಂತಿ ಮತ್ತು ಅರಮನೆಯ ಇತರ ಸ್ತ್ರೀಯರಿಗೆ ಗೌರವ ಪೂರ್ವಕವಾದ ಪ್ರಣಾಮಗಳನ್ನ ಅರ್ಪಿಸ್ತಾನೆ. ಅವನ ತಂಗಿ ಸುಭದ್ರೆಯು ಅರ್ಜುನನ ಪತ್ನಿ, ಮತ್ತೆ ಅವಳು ದ್ರೌಪದಿಯ ಪಕ್ಕದಲ್ಲೇ ನಿಂತಿರ್ತಾಳೆ. ಅವರಿಬ್ಬರು ಪ್ರಭುವಿನ ಚರಣ ಕಮಲಗಳಿಗೆ ಗೌರವ ಪೂರ್ವಕವಾದ ಪ್ರಣಾಮಗಳನ್ನ ಅರ್ಪಿಸ್ತಾರೆ. ಮತ್ತೆ ಕುಂತಿ ತನ್ನ ಅತ್ತೆಯ ಸೂಚನೆಯಂತೆ ದ್ರೌಪದಿಯು ವಸ್ತ್ರಗಳನ್ನು, ಒಡವೆಗಳನ್ನು, ಹಾರಗಳನ್ನು ತಂದಳು. ಅಂದ್ರೆ ಯಾವ ರೀತಿ ಅವನಿಗೆ ಸ್ವಾಗತಿಸ್ಬೇಕಾದ್ರೆ ಗೌರವಿಸ್ಬೇಕು ಆ ರೀತಿ ಒಡವೆ, ವಸ್ತ್ರ, ಹಾರ ಎಲ್ಲವನ್ನ ತರ್ತಾಳೆ. ಇವುಗಳೊಂದಿಗೆ ಅವಳು ರುಕ್ಮಿಣಿ, ಸತ್ಯಭಾಮ, ಮತ್ತೆ ಭದ್ರ, ಜಾಂಬವತಿ, ಕಾಳಿಂದಿ, ಅಲ್ಲಿ ಅವನ ಅಷ್ಟಪತ್ನಿಯರು, ಮಹಿಷಿಯರು ಅಂತ ಹೇಳ್ತಾರೆ. ಆ ರೀತಿ ಮೊದಲು ಕೃಷ್ಣನ ಈ ಪ್ರಧಾನ ರಾಣಿಯರನ್ನು ಬರಮಾಡಿಕೊಳ್ತಾರೆ. ಆನಂತರ ಅವನ ಇತರ ರಾಣಿಯರನ್ನು ಯೋಗ್ಯ ರೀತಿಯಲ್ಲಿ ಬರಮಾಡಿಕೊಳ್ಳಲಾಯಿತು. ಯುಧಿಷ್ಠಿರ ಮಹಾರಾಜನು ಕೃಷ್ಣನ ವಿಶ್ರಾಂತಿಗೆ ವ್ಯವಸ್ಥೆ ಮಾಡ್ತಾನೆ. ಆಮೇಲೆ ಅವನೊಂದಿಗೆ ಬಂದ ಅವನ ರಾಣಿಯರು, ಸೈನಿಕರು, ಮಂತ್ರಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ಚೆನ್ನಾಗಿ ಇರುವಂತೆ ನೋಡಿಕೊಳ್ತಾನೆ ಯುಧಿಷ್ಠಿರ ಮಹಾರಾಜ. ಆಮೇಲೆ ಪಾಂಡವರ ಅತಿಥಿಗಳಾಗಿದ್ದಾಗ ಅವರು ಪ್ರತಿದಿನವೂ ಸ್ವಾಗತದ ಹೊಸ ಮುಖವನ್ನು ಕಾಣುವಂತೆ ಏರ್ಪಾಟು ಮಾಡಿದ್ದ ಅಂತೇಳಿ ಹೇಳ್ತಾರೆ. ಮತ್ತೆ ಇಲ್ಲಿ ಇಂದ್ರಪ್ರಸ್ಥಕ್ಕೆ ಬರ್ತಾ ಇರುವಂತದ್ದು ಕೃಷ್ಣ. ಆ ಇಂದ್ರಪ್ರಸ್ಥ ಅಂತ ಹೇಳುವಂತದ್ದು ಅಗ್ನಿದೇವನ ತೃಪ್ತಿಗಾಗಿ ಅವನು ಕಾಂಡವ ವನವನ್ನ ತಿಂದು ಹಾಕಲು ಅರ್ಜುನನ ನೆರವಿನಿಂದ ಕೃಷ್ಣನು ಅವಕಾಶವನ್ನು ಕೊಟ್ಟಿದ್ದು ಈ ಕಾಲದಲ್ಲಿ ಅಂತ ಹೇಳಿದ್ರೆ ಆ ಕಾಂಡವವನ ಏನಿತ್ತು ಅದನ್ನ ಅಂದ್ರೆ ಅಲ್ಲಿ ಅರಮನೆ ಕಟ್ಲಿಕ್ಕೆ ಅವರಿಗೆ ಆ ಜಾಗ ಸಿಗ್ತದೆ. ಆ ಜಾಗ ಹೇಗಿತ್ತು ಅಂದ್ರೆ ಅದು ವನ, ಆ ತರ ಒಂದು ಕಾಂಡವ ವನ. ಅದನ್ನ ಸರಿ ಮಾಡಿ ಅಲ್ಲಿ ಅರಮನೆ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಅಗ್ನಿದೇವನಿಗೆ ಅದನ್ನ ಅರ್ಪಿಸ್ತಾರೆ ಅಂತ ಹೇಳಿದ್ರೆ ಆ ರೀತಿ ಅದನ್ನ ಎಲ್ಲ ಜಾಗವನ್ನ ಸರಿಯಾಗಿ ಮಾಡಿ ಆಮೇಲೆ ಆ ಕಾಡುಗಿಚ್ಚಿನ ಸಮಯದಲ್ಲಿ ಅಲ್ಲಿ ಕೃಷ್ಣನು ಕಾಡಿನಲ್ಲಿ ಅವತಿಕೊಂಡಿದ್ದ ಮಯಾಸುರ ರಾಕ್ಷಸನನ್ನ ಉಳಿಸ್ತಾನೆ ಅಂತ ಹೇಳಿದ್ರೆ ಆ ಕಾಳ್ಗಿಚ್ಚಿಗೆ ಮಧ್ಯದಲ್ಲಿ ಒಬ್ಬ ಅಸುರ ಮಯಾಸುರ ಅಂತೇಳಿ ಅವನು ಇರ್ತಾನೆ. ಅವನಿಗೆ ಕೂಡ ರಕ್ಷಣೆ ಭಗವಂತ ಕೊಡ್ತಾನೆ ಅಂತೆ. ಆಗ ಆ ರಾಕ್ಷಸ ನಿನ್ಗೆ ಬದಲಿಗೆ ನಾನು ನನ್ನಿಂದ ಏನು ಮಾಡ್ಬೇಕು ಅಂತ ಕೇಳಿದಾಗ ಅಲ್ಲಿ ಮಯಾಸುರ ಅವನ ಒಂದು ಯೋಜನೆಯಂತೆ ಅಲ್ಲಿ ಇಂದ್ರಪ್ರಸ್ಥವನ್ನ ಕಟ್ತಾರೆ. ಆ ರೀತಿ ಅಂತ ಹೇಳಿದ್ರೆ ಆ ಇಂದ್ರಪ್ರಸ್ಥ ಅಂತ ಹೇಳುವಂತದ್ದು ಮಯಾಸುರನಿಂದ ಕಟ್ಟಿರುವಂತದ್ದು. ಹಾಗಾಗಿ ಅಲ್ಲಿ ಬರುವಾಗ ದುರ್ಯೋಧನನಿಗೆ ಅದು ಕನ್ಫ್ಯೂಷನ್ ಆಗುವಷ್ಟು ತುಂಬಾ ಸುಂದರವಾಗಿರ್ತದೆ ಅಂತ ಹೇಳಿದ್ರೆ, ಆ ನೀರಿಲ್ಲದ ಜಾಗದಲ್ಲಿ ಅವನು ನೀರಿದೆ ಅಂತ ಅಂದ್ಕೊಂಡು ಧೋತಿ ಎತ್ಕೊಂಡು ಹೋಗ್ತಾನೆ. ಮತ್ತೆ ಅಲ್ಲಿ ಬಾಗಿಲು ಇದೆ ಅಂತ ಅಂದ್ಕೊಂಡು ಅಲ್ಲಿ ಹೋಗ್ತಾನೆ. ಆ ರೀತಿ ಎಲ್ಲ ಡ್ಯಾಶ್ ಹೊಡಿತಾನೆ ಗೋಡೆಗೆ. ಆ ರೀತಿ ಎಲ್ಲ ನಡೀತಾ ಇರ್ತದೆ. ಸೊ ಆ ತರ ಒಂದು ತುಂಬಾ ಮಯಾಸುರನ ಆ ಒಂದು ಸಹಾಯದಿಂದ ಅರಮನೆ ಕಟ್ಟಲಾಗಿತ್ತು. ಹಾಗೆ ಮಯಾಸುರನು ಹಸ್ತಿನಾಪುರದಲ್ಲಿ ಒಂದು ಆಶ್ಚರ್ಯಕರವಾದ ಸಭಾಗೃಹವನ್ನ ನಿರ್ಮಿಸಿಕೊಡ್ತಾನೆ ಅಂತೇಳಿ. ಹಾಗೆ ಯುಧಿಷ್ಠಿರನನ್ನು ಸಂತೋಷಗೊಳಿಸಲು ಕೃಷ್ಣನು ಹಸ್ತಿನಾಪುರದಲ್ಲಿ ಹಲವಾರು ತಿಂಗಳುಗಳ ಕಾಲ ಇರ್ತಾನೆ. ಆಮೇಲೆ ಅವನು ಅಲ್ಲಿದ್ದ ಕಾಲದಲ್ಲಿ ಇಲ್ಲಿ ಓಡಾಡಿ ಸಂತೋಷ ಪಡ್ತಾನೆ. ಅವನು ಅರ್ಜುನನೊಡನೆ ರಥದಲ್ಲಿ ಹೋಗ್ತಾ ಇದ್ದ.
ಹಲವಾರು ಮಂದಿ ಯೋಧರು ಸೈನಿಕರು ಅವನನ್ನ ಹಿಂಬಾಲಿಸ್ತಾ ಇದ್ರು. ಹಾಗೆ ಇಂದ್ರಪ್ರಸ್ಥ ನಗರದಲ್ಲಿ ಶ್ರೀಕೃಷ್ಣ ಆ ರೀತಿ ತನ್ನ ಒಂದು ಇದನ್ನ ಅಲ್ಲಿ ಅಂದ್ರೆ ತನ್ನ ಒಂದು ದರ್ಶನ ಭಾಗ್ಯದಿಂದ ಅಲ್ಲಿರುವ ಎಲ್ಲರಿಗೂ ಕೂಡ ಖುಷಿಯನ್ನ ಕೊಡ್ತಾನೆ ಅಂತ ಹೇಳ್ಕೊಂಡು, ಹಾಗೆ ಇಲ್ಲಿಗೆ ಈ ಒಂದು ಇಂದ್ರಪ್ರಸ್ಥದಲ್ಲಿ ನಗರದಲ್ಲಿ ಶ್ರೀಕೃಷ್ಣ ಎಂಬ 70ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. 71ನೆಯ ಅಧ್ಯಾಯ ಜರಾಸಂಧನ ವಧೆ. ಅಲ್ಲಿಗ ಬರುವ ಉದ್ದೇಶ ಅಲ್ಲಿ ರಾಜಸೂಯ ಯಾಗ ಮತ್ತು ಅಲ್ಲಿ ಜರಾಸಂಧನ ವಧೆ ಕೂಡ ನಡೀತದೆ. ಆ ರೀತಿ 71ನೆಯ ನಿಮಿಷ ಹರೇ ಕೃಷ್ಣ. ಅಲ್ಲಿ ಜರಾಸಂಧ ಮಹಾರಾಜನಿಗೆ ಮುಕ್ತಿ ಅಂತೇಳಿ ಹೇಳ್ತಾ ಇದೆ 71ನೇ ಅಧ್ಯಾಯ. ಜರಾಸಂಧನಿಗೆ ಯಾವ ರೀತಿ ಮುಕ್ತಿ ಸಿಗ್ತದೆ ಅಂತ ಹೇಳ್ಕೊಂಡು. ಹರೇ ಕೃಷ್ಣ. ಕನ್ನಡ ಜ್ಯೋತಿಶ್ರೀ ಮಾತಾಜಿ ಓದಿ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಧ್ಯಾಯ 71 ಮಾತಾಜಿ. ಹೌದು. ಓಕೆ, ಥ್ಯಾಂಕ್ ಯು. ಅಧ್ಯಾಯ 71 ಜರಾಸಂಧ ಮಹಾರಾಜನಿಗೆ ಮುಕ್ತಿ. ಗಣ್ಯರು, ಪೌರರು, ಸ್ನೇಹಿತರು, ಬಂಧುಗಳು, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಇವರೆಲ್ಲರೂ ಇದ್ದ ಸಭೆಯಲ್ಲಿ ಯುಧಿಷ್ಠಿರನು ನೇರವಾಗಿ ಕೃಷ್ಣನನ್ನ ಕುರಿತು ಹೀಗೆ ಹೇಳಿದನು. ಪ್ರಿಯ ಪ್ರಭು ಕೃಷ್ಣ, ಚಕ್ರವರ್ತಿಯಾದವನು ರಾಜಸೂಯ ಯಾಗವನ್ನು ಮಾಡಬೇಕು. ಅದನ್ನು ಯಾಗಗಳ ಅರಸ ಎಂದು ಕರೆಯುತ್ತಾರೆ. ಈ ಯಾಗವನ್ನು ಮಾಡುವ ಮೂಲಕ ಈ ಭೌತಿಕ ಜಗತ್ತಿನಲ್ಲಿ ನಿನ್ನಿಂದ ಅಧಿಕಾರವನ್ನು ಪಡೆದ ಎಲ್ಲ ದೇವತೆಗಳನ್ನ ತೃಪ್ತಿಪಡಿಸಲು ನಾನು ಬಯಸುತ್ತೇನೆ. ಈ ಮಹಾಸಾಹಸವು ಯಶಸ್ವಿಯಾಗುವಂತೆ ನೀನು ದಯೆಯಿಟ್ಟು ನೆರವಾಗಬೇಕೆಂದು ಬೇಡುತ್ತೇನೆ. ಪಾಂಡವರ ಮಟ್ಟಿಗೆ ಹೇಳುವುದಾದರೆ ನಾವು ದೇವತೆಗಳಿಂದ ಬೇಡಬೇಕಾದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಿನ್ನ ಭಕ್ತರಾದದ್ದರಿಂದಲೇ ನಮಗೆ ಸಂಪೂರ್ಣ ತೃಪ್ತಿಯಾಗಿದೆ. ನೀನು ಭಗವದ್ಗೀತೆಯಲ್ಲಿ ಹೇಳುವಂತೆ ಐಹಿಕ ಬಯಕೆಗಳಿಂದ ಗೊಂದಲಕ್ಕೆ ಒಳಗಾದವರು ದೇವತೆಗಳನ್ನು ಪೂಜಿಸುತ್ತಾರೆ. ಆದರೆ ನಮ್ಮ ಉದ್ದೇಶವು ಬೇರೆಯಾಗಿದೆ. ರಾಜಸೂಯ ಯಾಗವನ್ನು ಮಾಡಿ ದೇವತೆಗಳನ್ನು ಆಹ್ವಾನಿಸಿ ನಿನ್ನನ್ನು ಬಿಟ್ಟು ಅವರಿಗೆ ಅಧಿಕಾರವಿಲ್ಲ ಎನ್ನುವುದನ್ನು ಅವರಿಗೆ ತೋರಿಸಿಕೊಡಲು ಅಪೇಕ್ಷಿಸುತ್ತೇನೆ. ಅವರೆಲ್ಲರೂ ನಿನ್ನ ಸೇವಕರು. ನೀನು ದೇವೋತ್ತಮ ಪರಮಪುರುಷ. ಅಲ್ಪಜ್ಞಾನಿಗಳಾದ ಮೂರ್ಖರು ನೀನು ಸಾಮಾನ್ಯ ಮನುಷ್ಯ ಎಂದು ಭಾವಿಸುತ್ತಾರೆ. ಕೆಲವೊಮ್ಮೆ ಅವರು ನಿನ್ನಲ್ಲಿ ದೋಷವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ನಿನ್ನ ಹೆಸರನ್ನು ಕೆಡಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ನಾನು ಈ ರಾಜಸೂಯ ಯಾಗವನ್ನು ಮಾಡಲು ಬಯಸುತ್ತೇನೆ. ಬ್ರಹ್ಮ, ಶಿವ ಮತ್ತು ಸ್ವರ್ಗಲೋಕದ ಇತರ ಹಿರಿಯರಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳನ್ನು ಆಹ್ವಾನಿಸಲು ಬಯಸುತ್ತೇನೆ. ವಿಶ್ವದ ಎಲ್ಲ ಭಾಗಗಳಿಂದ ಬಂದ ದೇವತೆಗಳ ಆ ಮಹಾಸಭೆಯಲ್ಲಿ ನೀನು ದೇವೋತ್ತಮ ಪರಮಪುರುಷ ಮತ್ತು ಪ್ರತಿಯೊಬ್ಬನು ನಿನ್ನ ಸೇವಕ ಎಂದು ಸ್ಥಾಪಿಸಲು ಉದ್ದೇಶಿಸುತ್ತೇನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅಂಬಿಕಾ ಮಾತಾಜಿ ಓದಿ. ಅಂಬಿಕಾ ಮಾತಾಜಿ. ಗಾಯತ್ರಿ ಮಾತಾಜಿ ಓದಿ. ಅಂಬಿಕಾ ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ, ಅಂಬಿಕಾ ಮಾತಾಜಿ ಓದ್ಲಿ. ಮಾತಾಜಿ ಓದಿ. ಪ್ರಭುವೇ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಿನ್ನ ಚರಣಕಮಲಗಳನ್ನು ವಾಕ್ಯಗಳನ್ನು ಧ್ಯಾನಿಸುವವರು ನಿಶ್ಚಯವಾಗಿ ಮುಕ್ತರಾಗುತ್ತಾರೆ. ಪೂರ್ಣ ಕೃಷ್ಣ ಪ್ರಜ್ಞೆಯಿಂದ ನಿನ್ನ ಸೇವೆಯಲ್ಲಿ ಕೃಷ್ಣ ಪ್ರಜ್ಞಾಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿರುವ ಇಂತಹವರು ಪುನಃ ಪುನಃ
ಬಂದೆರಗುವ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆಯಾಗುತ್ತಾರೆ. ಅವರು ಈ ಐಹಿಕ ಇರುವಿನಿಂದ ಬಿಡುಗಡೆ ಪಡೆಯುವುದಕ್ಕಾಗಲಿ ಐಹಿಕ ಶ್ರೀಮಂತಿಕೆಯನ್ನು ಅನುಭವಿಸುವುದಕ್ಕಾಗಲಿ ಬಯಸುವುದಿಲ್ಲ. ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಿಂದ ಅವರ ಬಯಕೆಗಳು ಪೂರ್ಣವಾಗುತ್ತವೆ. ನಮ್ಮ ವಿಷಯವನ್ನು ಹೇಳುವುದಾದರೆ ನಾವು ಸಂಪೂರ್ಣವಾಗಿ ನಿನ್ನ ಚರಣಕಮಲಗಳಿಗೆ ಶರಣಾಗಿದ್ದೇವೆ ಮತ್ತು ನಿನ್ನ ಕೃಪೆಯಿಂದ ನಿನಗೆ ಕಣ್ಣಾರೆ ನೋಡುವ ಭಾಗ್ಯವು ನಮಗಿದೆ. ನಿನ್ನನ್ನೇ ಮಾತಾಜಿ. ಮಾತಾಜಿ ನಿನ್ನನ್ನೇ ಅಂಬಿಕಾ ಕಣ್ಣಾರೆ. ಮಾತಾಜಿ ಇನ್ನು ಅಂಬಿಕಾ ಮಾತಾಜಿ. ಮುಂದೆ ಹಾ. ಆದುದರಿಂದ ಮಾತಾಜಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಅವ್ರದ್ದು ಮಾತಾಜಿ. ನೆಟ್ವರ್ಕ್ ಸರಿ ಇಲ್ಲ ಅಲ್ವಾ? ನೆಟ್ವರ್ಕ್ ಸ್ಲೋ ಇದೆ ಮಾತಾಜಿ. ಹೌದು ಹೌದೌದು. ಗಾಯತ್ರಿ ಮಾತಾಜಿ ಓದಿ. ಎಲ್ಲಿಂದ ಓದ್ಲಿ ಮಾತಾಜಿ? ಆದುದರಿಂದ ಆದುದರಿಂದ ಸಹಜವಾಗಿ ನಮಗೆ ಐಹಿಕ ಶ್ರೀಮಂತಿಕೆಗಳ ಹಂಬಲವಿಲ್ಲ. ವೈದಿಕ ಜ್ಞಾನವು ನೀನು ದೇವೋತ್ತಮ ಪರಮಪುರುಷ ಎಂದು ನಿರ್ಣಯಿಸಿದೆ. ನಾನು ಈ ವಾಸ್ತವಾಂಶವನ್ನು ಸ್ಥಾಪಿಸಲು ಬಯಸುತ್ತೇನೆ. ನಿನ್ನನ್ನು ದೇವೋತ್ತಮ ಪರಮಪುರುಷನಾಗಿ ಸ್ವೀಕರಿಸುವುದಕ್ಕೂ ಮತ್ತು ನಿನ್ನನ್ನು ಬಲಶಾಲಿಯಾದ ಚಾರಿತ್ರಿಕ ವ್ಯಕ್ತಿ ಎಂದು ಇರುವ ವ್ಯತ್ಯಾಸವನ್ನು ತೋರಿಸಿಕೊಡಲು ಬಯಸುತ್ತೇನೆ. ಬೇರುಗಳಿಗೆ ನೀರಿರದ ಮಾತ್ರದಿಂದಲೇ ಇಡೀ ಮರದ ಕೊಂಬೆಗಳು, ಕುಡಿಗಳು, ಎಲೆಗಳು ಮತ್ತು ಹೂವುಗಳು ಎಲ್ಲವನ್ನೂ ತೃಪ್ತಿಗೊಳಿಸದಂತೆಯೇ ನಿನ್ನ ಚರಣ ಕಮಲಗಳಲ್ಲಿ ಶರಣಾದರೆ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಬಹುದು ಎಂದು ಪ್ರಪಂಚಕ್ಕೆ ತೋರಿಸಿಕೊಡುವುದು ನನ್ನ ಉದ್ದೇಶ. ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಪ್ರಾಪಂಚಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವನ ಬದುಕು ಸಾರ್ಥಕವಾಗುತ್ತದೆ. ಹೀಗೆಂದರೆ ನೀನು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಲ್ಲಿ ಪಕ್ಷಪಾತವನ್ನು ತೋರಿಸುತ್ತೀಯೆ ಮತ್ತು ಕೃಷ್ಣ ಪ್ರಜ್ಞೆ ಇಲ್ಲದಿರುವವನ ವಿಷಯದಲ್ಲಿ ನಿರ್ಲಕ್ಷ್ಯದಿಂದಿರುತ್ತಿ ಎಂದು ಅರ್ಥವಲ್ಲ. ನೀನು ಎಲ್ಲರಿಗೂ ಸಮನಾಗಿದ್ದೀಯೆ, ಅದು ನಿನ್ನ ಪೋಷಣೆ. ಪರಮಾತ್ಮನಾಗಿ ನೀನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೀಯೆ. ಪ್ರತಿಯೊಬ್ಬನಿಗೂ ಅವನ ಕಾಮ್ಯ ಕರ್ಮದ ಫಲವನ್ನು ಕೊಡುತ್ತೀಯೆ. ಆದುದರಿಂದ ನೀನು ಒಬ್ಬನ ವಿಷಯದಲ್ಲಿ ಆಸಕ್ತಿಯುಳ್ಳವನಾಗಿ ಇತರರ ವಿಷಯದಲ್ಲಿ ಅನಾದರವನ್ನು ತೋರಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಜೀವಿಯೂ ತಾನು ಬಯಸುವಂತೆ ಈ ಭೌತಿಕ ಜಗತ್ತನ್ನು ಅನುಭವಿಸಲು ನೀನು ಅವಕಾಶವನ್ನು ಕೊಡುತ್ತೀಯೆ. ಪರಮಾತ್ಮನಾಗಿ ನೀನು ದೇಹದಲ್ಲಿ ಜೀವಿಯೊಂದಿಗೆ ಕುಳಿತಿದ್ದೀಯೆ. ಅವನಿಗೆ ಅವರ ಕರ್ಮಗಳ ಫಲವನ್ನು ಮತ್ತು ಬೆಳೆಸಿಕೊಂಡು ನಿನ್ನ ಭಕ್ತಿಪೂರ್ವಕ ಸೇವೆಗೆ ತಿರುಗಲು ಅವಕಾಶವನ್ನು ನೀಡುತ್ತೀಯೆ. ಇತರ ಎಲ್ಲ ಕಾರ್ಯಗಳನ್ನು ಬಿಟ್ಟು ನಿನಗೆ ಶರಣಾದರೆ ನೀನು ಅವನ ಯೋಗಕ್ಷೇಮವನ್ನು ವಹಿಸಿಕೊಂಡು ಎಲ್ಲ ಪಾಪಗಳ ಫಲಗಳಿಂದ ಮುಕ್ತನನ್ನಾಗಿ ಮಾಡುವೆ ಎಂದು ಬಹಿರಂಗವಾಗಿ ಸಾರಿದ್ದೀಯೆ. ಮನುಷ್ಯನು ಬಯಸಿದ್ದನ್ನು ವರವಾಗಿ ಕೊಡುವ ಸ್ವರ್ಗ ಲೋಕದ ಕಲ್ಪವೃಕ್ಷದಂತೆ ನೀನು ಪ್ರತಿಯೊಬ್ಬನಿಗೂ ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸುವ ಸ್ವಾತಂತ್ರ್ಯವಿದೆ. ಆದರೆ ಮನುಷ್ಯನಿಗೆ ಅದರ ಅಪೇಕ್ಷೆ ಇಲ್ಲದಿದ್ದರೆ ನೀನು ಅದಕ್ಕಿಂತ ಕೆಳಗಿನ ವರಗಳನ್ನು ಕೊಡುವುದಕ್ಕೆ ಪಕ್ಷಪಾತವು ಕಾರಣವಲ್ಲ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯುಧಿಷ್ಠಿರ ಮಹಾರಾಜನ ಮಾತುಗಳನ್ನು ಕೇಳಿ ಕೃಷ್ಣನು ಹೀಗೆ ಉತ್ತರಿಸಿದನು. ಪ್ರಿಯ ಯುಧಿಷ್ಠಿರ ಮಹಾರಾಜ, ಶತ್ರು ಸಂಹಾರಕನೇ, ಆದರ್ಶ ನ್ಯಾಯದ ಸಾಕಾರ ಮೂರ್ತಿಯೇ, ರಾಜಸೂಯ ಯಾಗವನ್ನು ಮಾಡಬೇಕೆಂಬ ನಿನ್ನ ನಿರ್ಧಾರವನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸುತ್ತೇನೆ. ಈ ಮಹಾಯಾಗವನ್ನು ಮಾಡುವುದರಿಂದ ಮನುಷ್ಯರ ನಾಗರಿಕತೆ ಇತಿಹಾಸದಲ್ಲಿ ನಿನ್ನ ಕೀರ್ತಿಯು ನಿರಂತರವಾಗಿ ಸ್ಥಿರವಾಗಿ ಉಳಿದಿರುವುದು. ಪ್ರಿಯ ರಾಜನೇ, ಎಲ್ಲ ಮಹರ್ಷಿಗಳು, ನಿನ್ನ ಪಿತೃಗಳು, ದೇವತೆಗಳು ಮತ್ತು ನಾನೂ ಸೇರಿದಂತೆ ನಿನ್ನ ಎಲ್ಲಾ ನೆಂಟರಿಷ್ಟರು ನೀನು ಯಾಗವನ್ನು ಮಾಡಬೇಕೆಂದು ಬಯಸುತ್ತಾರೆ ಮತ್ತು ಹಾಗೆ ಮಾಡಿದರೆ ಪ್ರತಿಯೊಬ್ಬ ಜೀವಿಗೂ ಸಮಾಧಾನವಾಗುತ್ತದೆ ಎಂದು ನನ್ನ ನಂಬಿಕೆ.
ಆದರೆ ಜಗತ್ತಿನ ಎಲ್ಲಾ ರಾಜರನ್ನು ಸೋಲಿಸಿ ಮಹಾಯಾಗಕ್ಕೆ ಅಗತ್ಯವಾದ ಎಲ್ಲಾ ಸಾಮಾನು ಸರಂಜಾಮುಗಳನ್ನು ಸಂಗ್ರಹಿಸುವುದು ಅಗತ್ಯ. ಆದುದರಿಂದ ಹಾಗೆ ಮಾಡು ಎಂದು ಕೋರುತ್ತೇನೆ. ಪ್ರಿಯ ಯುಧಿಷ್ಠರ ಮಹಾರಾಜ, ನಿನ್ನ 4 ಸಹೋದರರು ವರುಣ, ಇಂದ್ರ ಮೊದಲಾದ ಪ್ರಮುಖ ದೇವತೆಗಳ ನೇರ ಪ್ರತಿನಿಧಿಗಳು. ಭೀಮನು ವಾಯುದೇವನ ಮಗ, ಅರ್ಜುನನು ಇಂದ್ರನ ಮಗ ಮತ್ತು ಯುಧಿಷ್ಠರ ಮಹಾರಾಜನು ಯಮರಾಜನ ಮಗ ಎಂದು ಹೇಳಿದೆ. ನಿನ್ನ ತಮ್ಮಂದಿರು ಮಹಾವೀರರು. ನೀನು ಅತ್ಯಂತ ಸಜ್ಜನನಾದ ಮತ್ತು ಸಂಯಮಿಯಾದ ರಾಜ. ಆದುದರಿಂದ ಜನರು ನಿನ್ನನ್ನು ಧರ್ಮರಾಜ ಎಂದು ಕರೆಯುತ್ತಾರೆ. ನೀವೆಲ್ಲರೂ ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ಎಷ್ಟು ಅರ್ಹರಾಗಿದ್ದೀರಿ ಎಂದರೆ ನೀವೆಲ್ಲರೂ ನನ್ನನ್ನು ಜಯಿಸಿದ್ದೀರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರಾಜತಂಬಟ್ ಪ್ರಭುಜಿ ಓದಿ. ಹರೇ ಕೃಷ್ಣ. ರಾಜತಂಬಟ್ ಪ್ರಭುಜಿ. ಎಸ್ ಮಾತಾಜಿ, ಓದ್ತೇನೆ ಮಾತಾಜಿ. ಕೃಷ್ಣನು ಯುಧಿಷ್ಠರ, ಅಲ್ಲಿಂದಲ್ಲ ಮಾತಾಜಿ? ಹೌದು ಹೌದು ಹೌದು. ಓಕೆ ಮಾತಾಜಿ. ಕೃಷ್ಣನು ಯುಧಿಷ್ಠರ ಮಹಾರಾಜನಿಗೆ ಇಂದ್ರಿಯಗಳನ್ನು ಗೆದ್ದವರ ಪ್ರೀತಿಗೆ ತಾನು ಸೋಲುತ್ತೇನೆ ಎಂದು ಹೇಳಿದನು. ಇಂದ್ರಿಯಗಳನ್ನು ಗೆಲ್ಲಲಾರದವನು ದೇವೋತ್ತಮ ಪರಮ ಪುರುಷನನ್ನು ಗೆಲ್ಲಲಾರ. ಭಕ್ತಿಪೂರ್ವಕ ಸೇವೆಯ ರಹಸ್ಯ ಇದೆ. ಇಂದ್ರಿಯಗಳನ್ನು ಗೆಲ್ಲುವುದೆಂದರೆ ಅವುಗಳನ್ನು ಸದಾ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವುದು. ಎಲ್ಲ ಪಾಂಡವ ಸಹೋದರರ ವಿಶೇಷ ಅರ್ಹತೆ ಎಂದರೆ ಅವರು ತಮ್ಮ ಇಂದ್ರಿಯಗಳನ್ನು ಸದಾ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುತ್ತಿದ್ದರು. ಹೀಗೆ ತನ್ನ ಇಂದ್ರಿಯಗಳನ್ನು ತೊಡಗಿಸುವವನು ಪರಿಶುದ್ಧನಾಗುತ್ತಾನೆ. ಪರಿಶುದ್ಧವಾದ ಇಂದ್ರಿಯಗಳಿಂದ ಮನುಷ್ಯನು ವಾಸ್ತವವಾಗಿ ಪ್ರಭುವಿನ ಸೇವೆಯನ್ನು ಮಾಡಬಹುದು. ಹೀಗೆ ಪ್ರೀತಿಯ ಭಕ್ತಿಪೂರ್ವಕ ಸೇವೆಯಿಂದ ಭಕ್ತನು ಪ್ರಭುವನ್ನು ಗೆಲ್ಲಬಹುದು. ಕೃಷ್ಣನು ಮುಂದುವರಿದು ಹೀಗೆ ಹೇಳಿದನು: ಐಶ್ವರ್ಯ, ಬಲ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವಿರಕ್ತಿ, ಈ 6 ಶ್ರೀಮಂತಿಕೆಗಳಲ್ಲಿ ನನ್ನ ಭಕ್ತರನ್ನು ಮೀರುವವರು ಈ 3 ಜಗತ್ತುಗಳಲ್ಲಿಯೂ ಬಲಶಾಲಿ ದೇವತೆಗಳು ಸೇರಿದಂತೆ ಯಾರೂ ಇಲ್ಲ. ಆದುದರಿಂದ ನೀನು ಜಗತ್ತಿನ ರಾಜನನ್ನು ಸೋಲಿಸ ಬಯಸಿದರೆ ಅವರು ಗೆಲ್ಲುವ ಸಾಧ್ಯತೆ ಇಲ್ಲ. ಯುಧಿಷ್ಠಿರ ಮಹಾರಾಜನನ್ನು ಕೃಷ್ಣನು ಹೀಗೆ ಪ್ರೋತ್ಸಾಹಿಸಿದಾಗ ಅರಸನ ಮುಖವು ದಿವ್ಯಾನಂದದಿಂದ ಅರಳುವ ಹೂವಿನಂತೆ ಕಾಂತಿಯುತವಾಯಿತು. ಎಲ್ಲ ದಿಕ್ಕುಗಳಲ್ಲಿರುವ ಜಗತ್ತಿನ ಎಲ್ಲ ರಾಜರುಗಳನ್ನು ಗೆಲ್ಲುವಂತೆ ತನ್ನ ತಮ್ಮಂದರಿಗೆ ಆಜ್ಞಾಪಿಸಿದನು. ಜಗತ್ತಿನ ಧರ್ಮ ವಿರೋಧಿ ದುಷ್ಕರ್ಮಿಗಳನ್ನು ಶಿಕ್ಷಿಸಿ ತನ್ನ ನಿಷ್ಠ ಭಕ್ತರನ್ನು ರಕ್ಷಿಸುವ ತನ್ನ ಮಹತ್ ಕಾರ್ಯವನ್ನು ಮಾಡಲು ಕೃಷ್ಣನು ಪಾಂಡವರಿಗೆ ಕಾಲ್ ಬಂತು ಮತ್ತೆ ಹಿಂಗಾಯ್ತದ. ಓಕೆ. ಯುಧಿಷ್ಠಿರ ತನ್ನ ಧರ್ಮ ಶಿಕ್ಷಿಸಿ ತನ್ನ ನಿಷ್ಠ ಭಕ್ತರನ್ನು ರಕ್ಷಿಸುವ ತನ್ನ ಮಹತ್ ಕಾರ್ಯವನ್ನು ಮಾಡಲು ಕೃಷ್ಣನು ಪಾಂಡವರಿಗೆ ಅಧಿಕಾರವನ್ನು ನೀಡಿದನು. ತನ್ನ ವಿಶ್ವರೂಪದಲ್ಲಿ ಪ್ರಭುವು ತನ್ನ 4 ಕೈಗಳಲ್ಲಿ 4 ಬಗೆಯ ಆಯುಧಗಳನ್ನು ಧರಿಸಿರುತ್ತಾನೆ. 2 ಕೈಗಳಲ್ಲಿ ಕಮಲದ ಹೂವನ್ನು, ಶಂಖವನ್ನು ಮತ್ತು 2 ಕೈಗಳಲ್ಲಿ ಗದೆಯನ್ನು, ಚಕ್ರವನ್ನು ಹಿಡಿದಿರುತ್ತಾನೆ. ಗದೆ ಮತ್ತು ಚಕ್ರಗಳು ಭಕ್ತರಲ್ಲದವರನ್ನು ಶಿಕ್ಷಿಸುವುದಕ್ಕಾಗಿ. ಆದರೆ ಪ್ರಭುವು ಪರಪರನಾಗಿದ್ದರಿಂದ ಅವನ ಎಲ್ಲ ಆಯುಧಗಳು ಪರಿಣಾಮ ಒಂದೇ. ದುಷ್ಕರ್ಮಿಗಳು ಬುದ್ಧಿಯನ್ನು ಕಲಿತು ತಾವು ಸರ್ವಶಕ್ತರು ಎಂದುಕೊಳ್ಳದಂತೆ ಗದೆ ಮತ್ತು ಚಕ್ರಗಳಿಂದ ಅವರನ್ನು ಶಿಕ್ಷಿಸುತ್ತಾನೆ. ಅವರ ಮೇಲೆ ಪರಮ ಪ್ರಭು ಇದ್ದಾನೆ. ಶಂಖವನ್ನು ಊದಿ ಮತ್ತು ಪದ್ಮಗಳಿಂದ ಆಶೀರ್ವಾದವನ್ನು ನೀಡಿ ಅತ್ಯಂತ ದಾರುಣ ಅನರ್ಥದಲ್ಲಿಯೂ ಭಕ್ತರನ್ನು ಯಾರು ಸೋಲಿಸಲಾರರು ಎಂದು ಅವರಿಗೆ ಆಶ್ವಾಸನೆ ನೀಡುತ್ತಾನೆ. ಕೃಷ್ಣನ ಸೂಚನೆಯಿಂದ ಹೀಗೆ ಆ ಆಶ್ವಾಸನೆಯನ್ನು ಪಡೆದು ಯುಧಿಷ್ಠಿರನು ಸಂಜಯ ಕುಲದ ಸೈನಿಕರನ್ನು ಕರೆದುಕೊಂಡು ಹೋಗಿ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲುವಂತೆ ತನ್ನ ಕೊನೆಯ ಮತ್ತು ಸಹದೇವನಿಗೆ ಅಪ್ಪಣೆ ಮಾಡಿದನು. ಹೀಗೆ ಮತ್ಸ್ಯ ದೇಶದ ಸೈನಿಕರೊಡನೆ ಹೋಗಿ ಪಶ್ಚಿಮದ ರಾಜ್ಯಗಳನ್ನು ಗೆಲ್ಲುವಂತೆ ನಕುಲನಿಗೆ ಅಪ್ಪಣೆ ಮಾಡಿದನು. ಉತ್ತರ ಭಾಗಗಳನ್ನು ಗೆಲ್ಲಲು ಕೇಕೆಯ ದೇಶದ ಸೈನ್ಯರೊಡನೆ ಅರ್ಜುನನನ್ನು ಕಳುಹಿಸಿಕೊಟ್ಟನು. ಮದ್ರಾಸದ ಸೈನಿಕರೊಂದಿಗೆ ಹೋಗಿ ಪೂರ್ವ ಭಾಗದ ರಾಜ್ಯಗಳನ್ನು ಸೋಲಿಸಬೇಕೆಂದು ಭೀಮಸೇನಿಗೆ ಅಪ್ಪಣೆಯಾಯಿತು. ಸ್ವಲ್ಪ ಮೇಲೆ ಮಾಡಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಥ್ಯಾಂಕ್ ಯು, ಧನ್ಯವಾದಗಳು ಮಾತಾಜಿ. ಎಕ್ಸ್ಪ್ಲೇನ್ ಮಾಡಿ ಮಾತಾಜಿ. ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಇದು ಸಿಂಪಲ್ ಇದೆ. ಮುಂದೆ ಓದಿಸ್ಬೋದಾ ಅಂತ, ಅಂದ್ರೆ ಅರ್ಥ ಆಗುವಾಗೆ ಉಂಟಲ್ಲ. ಓದಿಸಿ ಮಾತಾಜಿ. ಓದಿಸುದಾ? ಹಾ, ಓದಿಸಿ. ಮತ್ತೆ ನಿಮ್ಗೆ ಟೈಮ್ ಸಾಕಾಗ್ಲಿಕ್ಕಿಲ್ಲ ಮಾತಾಜಿ, ಎಕ್ಸ್ಪ್ಲೇನ್ ಮಾಡಿ. ಹೌದಾ? ಓಕೆ ಹಾಗಾದ್ರೆ ನೋಡುವ, ಒನ್ಸ್ ಮಾಡುವ. ಆಯ್ತು ಹಾಗಾದ್ರೆ. ಓಕೆ. ಹರೇ ಕೃಷ್ಣ.
ಯಾವ ರೀತಿ ಪಾಂಡವರಿಗೆ ಕೃಷ್ಣ ಅಲ್ಲಿ ಹೇಳ್ತಾರೆ ಅಂದ್ರೆ, ಅಲ್ಲಿ ಗಣ್ಯರು, ಪೌರರು, ಸ್ನೇಹಿತರು, ಬಂಧುಗಳು, ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಇವರೆಲ್ಲರೂ ಇದ್ದ ಸಭೆಯಲ್ಲಿ ಯುಧಿಷ್ಠಿರ ನೇರವಾಗಿ ಕೃಷ್ಣನನ್ನ ಕುರಿತು ಹೀಗೆ ಹೇಳ್ತಾರೆ. ಅಂದ್ರೆ ಆ ಒಂದು ಇಂದ್ರಪ್ರಸ್ಥ ಅದರಲ್ಲಿ ಕೃಷ್ಣನನ್ನ ಬರಮಾಡಿಕೊಂಡು ಅಲ್ಲಿ ಈ ಎಲ್ಲರೂ ಆ ಒಂದು ಸಭಾದಲ್ಲಿ ಇದ್ದಾಗ ಕೃಷ್ಣನನ್ನ ಕುರಿತು ಯುಧಿಷ್ಠಿರ ಹೇಳ್ತಾರೆ, ಪ್ರಿಯ ಪ್ರಭು ಕೃಷ್ಣ ಚಕ್ರವರ್ತಿ ಆದವನು ರಾಜಸೂಯ ಯಾಗವನ್ನ ಮಾಡ್ಬೇಕು, ಅದನ್ನು ಯಾಗಗಳ ಅರಸ ಅಂತ ಹೇಳ್ತಾರೆ. ಅಂದ್ರೆ ಶ್ರೇಷ್ಠ ಯಾಗ ಅದು ರಾಜಸೂಯ ಯಾಗ ಅಂತ ಹೇಳ್ಕೊಂಡು, ಆ ರೀತಿ ಯಾಗಗಳಲ್ಲಿ ಅರಸ ಅದು. ಈ ಯಾಗವನ್ನ ಮಾಡುವ ಮೂಲಕ ಈ ಭೌತಿಕ ಜಗತ್ತಿನಲ್ಲಿ ನಿನ್ನಿಂದ ಅಧಿಕಾರವನ್ನು ಪಡೆದ ಎಲ್ಲಾ ದೇವತೆಗಳನ್ನು ತೃಪ್ತಿಪಡಿಸಲು ನಾನು ಬಯಸುತ್ತೇನೆ. ಯಜ್ಞಗಳನ್ನ ಮಾಡುವುದು ದೇವತೆಗಳನ್ನ ತೃಪ್ತಿಪಡಿಸ್ಲಿಕ್ಕೆ ಅಂತೇಳಿ ನೋಡ್ತೇವೆ. ಅದೇ ರೀತಿ ಈ ಭೌತಿಕ ಜಗತ್ತಿನಲ್ಲಿ ನಿನ್ನಿಂದ ಅಧಿಕಾರವನ್ನ ಪಡೆದ, ಅಂದ್ರೆ ಆ ದೇವತೆಗಳು ಭಗವಂತನ ಅಧೀನರಾಗಿರ್ತಾರೆ, ಅದನ್ನ ಇಲ್ಲಿ ಹೇಳಿದಾಗೆ ನಾವು ಅರ್ಥ ಮಾಡ್ಕೊಳ್ಬಹುದು. ಆ ರೀತಿ ಅವರನ್ನ ತೃಪ್ತಿಪಡಿಸ್ಲಿಕ್ಕೆ ನಾನು ಬಯಸ್ತೇನೆ. ಈ ಮಹಾ ಸಾಹಸವು ಯಶಸ್ವಿ ಆಗುವಂತೆ ನನಗೆ ನೀನು ದಯವಿಟ್ಟು ನೆರವಾಗ್ಬೇಕು ಅಂತ ಹೇಳಿ ಬೇಡ್ಕೊಳ್ತೇನೆ ಅಂತ ಹೇಳ್ತಾನೆ. ಅದೇ ರೀತಿ ಪಾಂಡವರ ಮಟ್ಟಿಗೆ ಹೇಳೋದಾದ್ರೆ, ನಾವು ದೇವತೆಗಳನ್ನ ಬೇಡಬೇಕಾದದ್ದು ಏನೂ ಇಲ್ಲ ಅಂತ ಹೇಳಿದ್ರೆ, ಭಕ್ತರು ಭಗವಂತನನ್ನ ಡೈರೆಕ್ಟ್ ಆಗಿ ಪೂಜಿಸ್ತಾರೆ. ಆತರ ದೇವತೆಗಳನ್ನ ಬೇಡ್ಬೇಕಾದ ಅಗತ್ಯ ಇಲ್ಲ. ಆದ್ರೂ ಕೂಡ ಕರ್ತವ್ಯ, ನಾವು ಎಲ್ಲರನ್ನ ಗೌರವದಿಂದ ನೋಡ್ಬೇಕು ಅಂತ ಹೇಳಿದ್ರೆ, ನಾವು ಅಷ್ಟೊಂದು ಋಣವನ್ನ ದೇವತೆಗಳಿಂದ ಕೂಡ ಇಟ್ಕೊಂಡಿರ್ತೇವೆ, ದೇವತೆಗಳಲ್ಲಿ ಕೂಡ. ಯಾಕೆ ಅಂತ ಹೇಳಿದ್ರೆ ದೇವತೆಗಳೇ ನಮ್ಗೆ ಎಲ್ಲವನ್ನ ಒದಗಿಸುವಂಥದ್ದು. ಗಾಳಿ, ಬೆಳಕು, ನೀರು ಎಲ್ಲ ಕೂಡ ಆ ದೇವತೆಗಳಿಗೆ ಭಗವಂತ ನಿಯಮಿಸಲ್ಪಟ್ಟಿದ್ದಾನೆ. ಭಗವಂತ ಆ ದೇವತೆಗಳನ್ನ ನಿಯಮಿಸಲ್ಪಟ್ಟಿದೆ. ದೇವತೆಗಳ ಮೂಲಕ ಅವನು ಅದನ್ನೆಲ್ಲ ನಮ್ಗೆ ಕೊಡ್ತಾ ಇದ್ದಾನೆ, ಒದಗಿಸ್ತಾ ಇದ್ದಾನೆ. ಹಾಗಿರುವಾಗ ಅವರನ್ನು ಕೂಡ ನಾವು ಗೌರವಿಸಬೇಕು. ಅದು ತನ್ನ ಕರ್ತವ್ಯ ಅಂತ ಹೇಳ್ಕೊಂಡು ಯುಧಿಷ್ಠಿರ ಮಹಾರಾಜ ಮಾಡ್ತಾ ಇರುವಂತದ್ದು. ಹಾಗೆ ಭಕ್ತರಿಗೆ ದೇವತೆಗಳಿಂದ ಬೇಡಬೇಕಾದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಿನ್ನ ಭಕ್ತರಾದದ್ದರಿಂದಲೇ ನಮಗೆ ಸಂಪೂರ್ಣ ತೃಪ್ತಿ ಇದೆ. ನೀನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಐಹಿಕ ಬಯಕೆಗಳಿಂದ ಗೊಂದಲಕ್ಕೊಳಗಾದವರು ಮಾತ್ರ ದೇವತೆಗಳನ್ನ ಪೂಜಿಸ್ತಾರೆ ಅಂತ ಹೇಳಿದ್ರೆ, ಐಹಿಕದ ಒಂದು ಬಯಕೆ ಏನೆಲ್ಲ ಇಚ್ಛೆಗಳಿರ್ತದೆ ಅದನ್ನ ಪೂರ್ಣ ಮಾಡ್ಬೇಕಾದ್ರೆ ನಮ್ಗೆ ಅಶಾಶ್ವತವಾದ ಫಲ ಅದು. ಆದ್ರೂ ಕೂಡ ನಮ್ಗೆ ಶೀಘ್ರ ಒಂದು ಫಲದ ಇದು ಬಯಕೆ ಇದ್ದಿದ್ರಿಂದ ನಾವು ಆ ರೀತಿ ದೇವತೆಗಳನ್ನ ಒಂದು ಪೂಜಿಸುವ ಒಂದು ಇದಕ್ಕೆ ಒಳಗಾಗ್ತೇವೆ. ಹಾಗೆ ಆತರ ನಮ್ಗೇನು ಆಗ್ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತೇನೆ. ಐಕ್ಯ ಬಯಕೆಗಳಿಂದ ಗೊಂದಲಕ್ಕೊಳಗಾದವರಷ್ಟೇ ದೇವತೆಗಳನ್ನ ಪೂಜಿಸ್ತಾರೆ, ಆದ್ರೆ ನಮ್ಮ ಉದ್ದೇಶ ಬೇರೆ ಆಗಿದೆ ಅಂತೇಳಿ ಹೇಳ್ತಾನೆ. ಆಮೇಲೆ ರಾಜಸೂಯ ಯಾಗವನ್ನ ಮಾಡಿ ದೇವತೆಗಳನ್ನ ಆಹ್ವಾನಿಸಿ ನಿನ್ನನ್ನ ಬಿಟ್ಟು ಅವರಿಗೆ ಅಧಿಕಾರವಿಲ್ಲ ಎನ್ನುವುದನ್ನು ಅವರಿಗೆ ತೋರಿಸಿಕೊಡಲು ಅಪೇಕ್ಷಿಸುತ್ತೇನೆ ಅಂತ ಹೇಳಿದ್ರೆ, ಅವರನ್ನ ಕೂಡ ನಾನು ಈ ಯಾಗದ ಮೂಲಕ ಅವರನ್ನ ಕೂಡ ಕರೆದು ಎಲ್ಲದರ ಮೂಲ ಭಗವಂತನೇ ಅಂತೇಳಿ ತೋರಿಸಿಕೊಡ್ಬೇಕು. ನಿನ್ನ ಒಂದು ಆಜ್ಞೆ ಪ್ರಕಾರನೇ ಅವರು ಕೆಲಸ ಮಾಡ್ಬೋದಷ್ಟೇ ಅಂತ ಹೇಳ್ಕೊಂಡು ಅವರಿಗೆ ಕೂಡ ಅದನ್ನ ತೋರಿಸಿಕೊಡ್ಬೇಕು ಅಂತ ಹೇಳ್ಕೊಂಡು ಅಪೇಕ್ಷಿಸ್ತೇನೆ. ಅವರೆಲ್ಲರೂ ನಿನ್ನ ಸೇವಕರು. ನೀನು ದೇವೋತ್ತಮ ಪರಮ ಪುರುಷ. ಅಲ್ಪಜ್ಞಾನಿಗಳಾದ ಮೂರ್ಖರು ನೀನು ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾರೆ. ಕೆಲವೊಮ್ಮೆ ಅಂತ ಹೇಳಿದ್ರೆ ಕೆಲವರಿಗೆ ಭಗವಂತ ಅಲ್ಲಿ ಮನುಷ್ಯ ರೂಪದಲ್ಲಿ ಅವತಾರ ಮಾಡಿದ್ರೆ ಕೂಡ ಅವನೊಬ್ಬ ಸಾಮಾನ್ಯ ಅಂತ ಅಂದ್ಕೊಳ್ತಾರೆ. ಆದ್ರೆ ಅಲ್ಲಿ ದೇವತೆಗಳು ಕೂಡ ಆ ಯಾಗಕ್ಕೆ ಬಂದಾಗ ಅವರು ಕೃಷ್ಣನನ್ನ ಗೌರವಿಸುವುದು ಅದನ್ನ ನೋಡಿದಾಗ ಇತರರಿಗೆ ನಿನ್ನ ಬಗ್ಗೆ ಅರ್ಥ ಆಗ್ತದೆ. ನೀನೇ ಅವರೆಲ್ಲರಿಗೆ ಒಂದು ಅವರೆಲ್ಲರೂ ನಿನ್ನ ಅಧೀನದಲ್ಲಿದ್ದಾರೆ ಅಂತ ಅವರಿಗೆಲ್ಲ ಅರ್ಥ ಆಗ್ತದೆ. ಆ ರೀತಿ ಅದನ್ನ ತೋರಿಸ್ಕೊಡ್ಬೇಕು ಅಂತ ಹೇಳ್ಕೊಂಡು ಕೂಡ ಯುಧಿಷ್ಠಿರನ ಇಂಗಿತ ಆಗಿರತ್ತೆ. ಹಾಗೆ ನೀನು ದೇವೋತ್ತಮ ಪರಮ ಪುರುಷ. ಅಲ್ಪಜ್ಞಾನಿಗಳಾದ ಮೂರ್ಖರು ನೀನು ಸಾಮಾನ್ಯ ಮನುಷ್ಯ ಅಂತ ಭಾವಿಸ್ತಾರೆ. ಕೆಲವೊಮ್ಮೆ ಅವರು ನಿನ್ನಲ್ಲಿ ದೋಷವನ್ನ ಕಂಡಿಡಿಲಿಕ್ಕೆ ಪ್ರಯತ್ನಿಸ್ತಾರೆ, ಕೆಲವೊಮ್ಮೆ ನಿನ್ನ ಹೆಸರನ್ನ ಕೆಡಿಸಲು ಪ್ರಯತ್ನಿಸ್ತಾರೆ ಅಲ್ವಾ. ಸಾಮಾನ್ಯ ಕೃಷ್ಣ ಅವತಾರದಲ್ಲಿ ಅವರು ಎಷ್ಟು ಭಕ್ತರನ್ನ ರಕ್ಷಿಸ್ಲಿಕ್ಕೆ, ಭಕ್ತರಿಗೆ ಖುಷಿ ಕೊಡ್ಲಿಕ್ಕೆ ಶಿಷ್ಟರನ್ನ ಆತರ ಬರುವಾಗ ಶಿಷ್ಟರನ್ನ ಕೂಡ ಶಿಕ್ಷೆ ಕೊಡ್ಲಿಕ್ಕೆ ಮಾಡ್ತಾರೆ. ಆದ್ರೆ ಅದು ಕೂಡ ನಂಬುದಿಲ್ಲ ಮೂರ್ಖರು. ಅವರು ಇವನೊಬ್ಬ ಮಾಯಾವಿ ಆ ರೀತಿ ಎಲ್ಲ ಹೇಳುವ ಹಾಗಿರ್ತಾರೆ. ಸೊ ಅವರ ಹೆಸರನ್ನ ಹಾಳು ಮಾಡ್ಬೇಕು. ಅಲ್ಲಿ ನಾವು ಮುಂದಕ್ಕೆ ನೋಡ್ಬೋದು, ಶಿಶುಪಾಲ ಅವರೆಲ್ಲ ಎಷ್ಟು ಬೈತಾ ಇದ್ರು. ಅಲ್ಲಿ ಅಗ್ರ ಪೂಜೆಯನ್ನ ಮಾಡ್ಬೇಕಾದ್ರೆ ಅವನ ಅಂತವ ಇಂಥವ ಅಂತ ಹೇಳ್ಕೊಂಡು ತುಂಬಾ ಬೈತಾನೆ ಅಂತ ಹೇಳಿದ್ರೆ ಅವರೆಲ್ಲ ಮೂರ್ಖರು ಅಂತಾನೆ ಹೇಳ್ಬೇಕು. ಹಾಗೆ ಕೆಲವೊಮ್ಮೆ ಅವರು ನಿನ್ನಲ್ಲಿ ದೋಷವನ್ನ ಕಂಡುಹಿಡಿಯಲು ಪ್ರಯತ್ನಿಸ್ತಾರೆ, ಕೆಲವೊಮ್ಮೆ ನಿನ್ನ ಹೆಸರನ್ನ ಕೆಡಿಸಲು ಪ್ರಯತ್ನಿಸ್ತಾರೆ. ಆದ್ದರಿಂದ ನಾನು ಈ ರಾಜಸೂಯ ಯಾಗವನ್ನು ಮಾಡಲು ಬಯಸ್ತೇನೆ. ಬ್ರಹ್ಮ, ಶಿವ ಮತ್ತು ಸ್ವರ್ಗಲೋಕದ ಇತರ ಹಿರಿಯರಿಂದ ಪ್ರಾರಂಭಿಸಿ ಎಲ್ಲ ದೇವತೆಗಳನ್ನ ಆಹ್ವಾನಿಸಲು ಬಯಸ್ತೇನೆ. ಅಲ್ಲಿ ಎಲ್ಲರೂ ಬಂದು
ವಿಶ್ವದ ಎಲ್ಲ ಭಾಗಗಳಿಂದ ಬಂದ ದೇವತೆಗಳ ಆ ಮಹಾಸಭೆಯಲ್ಲಿ ನೀನು ದೇವೋತ್ತಮ ಪರಮ ಪುರುಷ ಮತ್ತು ಪ್ರತಿಯೊಬ್ಬನು ನಿನ್ನ ಸೇವಕ ಎಂದು ಸ್ಥಾಪಿಸಲು ಉದ್ದೇಶಿಸಿದ್ದೇನೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅಲ್ಲಿ ನಾವು ಒಂದು ಭಗವದ್ಗೀತೆಯಲ್ಲಿ ಕೂಡ ಹಾಗೆ ಅರ್ಜುನ ಯಾಕೆ ವಿಶ್ವರೂಪವನ್ನ ತೋರಿಸ್ಲಿಕ್ಕೆ ಹೇಳ್ತಾನೆ ಅಂದ್ರೆ ಈ ತರ ಮೂರ್ಖರಿಗೆ ಅರ್ಥ ಆಗುದಿಲ್ಲ ಭಗವಂತ ಏನು ಅಂತ ಹೇಳ್ಕೊಂಡು ಆ ರೀತಿ ಅಂತವರಿಗೆ ಒಂದು ಏನು ಅದನ್ನ ತೋರಿಸಿ ಅವರಿಗೆ ಅಂದ್ರೆ ಭಗವಂತ ಅಂತ ಹೇಳ್ಕೊಂಡು ಅರ್ಥ ಆಗ್ಬೇಕು ಆ ರೀತಿ ತೋರಿಸ್ಲಿಕ್ಕೆ ಬೇಕಾಗಿ ನಾನು ವಿಶ್ವರೂಪವನ್ನು ನೋಡ್ಲಿಕ್ಕೆ ಬಯಸ್ತಾನೆ ಅರ್ಜುನ. ಅದೇ ರೀತಿ ಇಲ್ಲಿ ಯುಧಿಷ್ಠಿರ ಕೂಡ ಹಾಗೆ ಇಲ್ಲಿ ಎಲ್ಲಾ ದೇವತೆಗಳು ಬಂದು ನಿನ್ನನ್ನು ಯಾವ ರೀತಿ ಅವರ ಗೌರವಿಸ್ತಾರೆ ಆವಾಗ ನೀನು ದೇವೋತ್ತಮ ಪರಮ ಪುರುಷ ಅಂತ ಅದನ್ನ ಅವ್ರಿಗೆ ಕೂಡ ಅರ್ಥ ಆಗ್ಬೇಕು. ಆ ಒಂದು ಅವರೆಲ್ಲರೂ ನಿನ್ನ ಸೇವಕರು ಅಂತ ಹೇಳ್ಕೊಂಡು ಅರ್ಥ ಮಾಡಿಸ್ಬೇಕು ಅಂತ ಹೇಳ್ಕೊಂಡು ನಾನು ಆ ಒಂದು ಇದ್ರಲ್ಲಿ ಇದನ್ನ ರಾಜಸೂಯ ಯಾಗವನ್ನ ಮಾಡ್ಲಿಕ್ಕೆ ನಾನು ಉದ್ದೇಶಿಸಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಪ್ರಿಯ ಪ್ರಭುವೆ, ಸದಾ ಕೃಷ್ಣ ಪ್ರಜ್ಞೆಯಲ್ಲಿದ್ದು ನಿನ್ನ ಚರಣ ಕಮಲಗಳನ್ನ ಅಥವಾ ಪಾದುಕೆಗಳನ್ನ ಧ್ಯಾನಿಸುವವರು ನಿಶ್ಚಯವಾಗಿ ಭೌತಿಕದ ಜೀವನದ ಎಲ್ಲ ಕಶ್ಮಲಗಳಿಂದ ಮುಕ್ತರಾಗ್ತಾರೆ. ಭಗವಂತನನ್ನ ನಾವು ನಾಮ ರೂಪ ಗುಣ ಲೀಲೆಗಳನ್ನ ನಾವು ಹೇಳುವುದರ ಮೂಲಕ ನಿಶ್ಚಯವಾಗಿ ಕೂಡ ನಾವು ಈ ಭೌತಿಕದ ಕಶ್ಮಲ ಏನಿದೆ ಅದರಿಂದ ನಾವು ಮುಕ್ತರಾಗ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತೆ ಇಲ್ಲಿ ನಿನ್ನ ಪೂರ್ಣ ಕೃಷ್ಣ ಪ್ರಜ್ಞೆಯಿಂದ ನಿನ್ನ ಸೇವೆಯಲ್ಲಿ ನಿರತರಾಗಿ ನಿನ್ನನ್ನು ಮಾತ್ರವೇ ಧ್ಯಾನಿಸುವವರು ನಿನ್ನನ್ನು ಅಥವಾ ನಿನ್ನನ್ನು ಪ್ರಾರ್ಥಿಸುವವರು ಪರಿಶುದ್ಧ ಆತ್ಮಗಳು. ಕೃಷ್ಣ ಪ್ರಜ್ಞಾ ಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿರುವ ಇಂತಹವರು ಪುನಃ ಪುನಃ ಬಂದೆರಗುವ ಹುಟ್ಟು ಸಾವುಗಳ ಚಕ್ರದಿಂದ ಬಿಡುಗಡೆ ಆಗ್ತಾರೆ. ಭಗವಂತ ಹೇಳ್ತಾರೆ, ಜನ್ಮ ಕರ್ಮಾಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತ ತ್ಯಕ್ತ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಅರ್ಜುನ ಅಂತ ಹೇಳಿದ್ರೆ, ಯಾರು ನನ್ನನ್ನು ಯಥಾರ್ಥವಾಗಿ ನನ್ನ ಜನ್ಮ ಮತ್ತು ಕರ್ಮವನ್ನ ಯಥಾರ್ಥವಾಗಿ ಯಾರು ಅರ್ಥ ಮಾಡಿಕೊಳ್ತಾರೆ ತಿಳ್ಕೊಳ್ತಾರೆ ಅವರಿಗೆ ಈ ಮತ್ತೆ ಮತ್ತೆ ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ಸಿಕ್ಕಾಕೊಳ್ಳುವ ಅಗತ್ಯ ಇಲ್ಲ. ಅವರು ಈ ಒಂದು ಇದರಲ್ಲಿ ಬಿಡುಗಡೆ ಆಗ್ತಾರೆ ಅಂತೇಳಿ. ಹಾಗೆ ಅವರು ಈ ಐಕ್ಯದ ಇರುವಿನಿಂದ ಬಿಡುಗಡೆ ಪಡೆಯುವುದಕ್ಕಾಗಲಿ ಐಕ್ಯ ಶ್ರೀಮಂತಿಕೆಯನ್ನು ಬಯಸುವುದಕ್ಕಾಗ್ಲಿ ಬಯಸುವುದಿಲ್ಲ. ಭಕ್ತರು ಯಾವತ್ತಿದ್ರು ಭಗವಂತನ ಸೇವೆ ಅಷ್ಟೇ ಬಯಸ್ತಾರೆ. ಯಾರು ಶುದ್ಧ ಮುಕ್ತ ಆತ್ಮರಿರ್ತಾರೆ, ಪರಿಶುದ್ಧ ಆತ್ಮಗಳು ಸದಾ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಆ ರೀತಿ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಿಂದ ಅವರ ಬಯಕೆಗಳು ಪೂರ್ಣ ಆಗ್ತವೆ. ನಮ್ಮ ವಿಷಯವನ್ನು ಹೇಳೋದಾದ್ರೆ, ನಾವು ಸಂಪೂರ್ಣವಾಗಿ ನಿನ್ನ ಚರಣ ಕಮಲಗಳಿಗೆ ಶರಣಾಗಿದ್ದೇವೆ ಮತ್ತು ನಿನ್ನ ಕೃಪೆಯಿಂದ ನಿನ್ನನ್ನೇ ಕಣ್ಣಾರೆ ನೋಡುವ ಭಾಗ್ಯ ನಮಗಿದೆ. ಅಂದ್ರೆ ಅವರಿಗೆ ಗೊತ್ತಿರ್ತದೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತೇಳಿ. ಹಾಗಾಗಿ ಆ ರೀತಿ ಯುಧಿಷ್ಠಿರ ಹೇಳ್ತಾನೆ. ಆದ್ದರಿಂದ ಸಹಜವಾಗಿ ನಮಗೆ ಐಹಿಕ ಶ್ರೀಮಂತಿಕೆಗಳ ಹಂಬಲವಿಲ್ಲ. ಇಲ್ಲಿಂದ ಓದಿಸ್ಬೇಕಾ? ಆಯ್ತಾ ಮಾತಾಜಿ? ಹಂಬಲವಿಲ್ಲ. ವೈದಿಕ ಜ್ಞಾನವು ನೀನು ದೇವೋತ್ತಮ ಪರಮ ಪುರುಷ ಅಂತ ನಿರ್ಣಯಿಸಿದೆ. ವೇದಗಳು ಏನ್ ಹೇಳ್ತವೆ? ಭಗವಂತ ದೇವೋತ್ತಮ ಪರಮ ಪುರುಷ ಅವನನ್ನ ಅಂದ್ರೆ ಆ ವೇದಗಳ ಗುರಿ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದು. ಹಾಗಾಗಿ ವೈದಿಕ ಜ್ಞಾನ ನೀನು ದೇವೋತ್ತಮ ಪರಮ ಪುರುಷ ಅಂತ ನಿರ್ಣಯಿಸಿದೆ. ನಾನು ಈ ವಾಸ್ತವವನ್ನ ಸ್ಥಾಪಿಸ್ಲಿಕ್ಕೆ ಬಯಸ್ತೇನೆ. ನಿನ್ನನ್ನ ದೇವೋತ್ತಮ ಪರಮ ಪುರುಷನಾಗಿ ಸ್ವೀಕರಿಸುವುದಕ್ಕೂ ಮತ್ತು ನಿನ್ನನ್ನು ಬಲಶಾಲಿಯಾದ ಚಾರಿತ್ರಿಕ ವ್ಯಕ್ತಿಯೆಂದು ಸ್ವೀಕರಿಸುವುದಕ್ಕೂ ಇರುವ ವ್ಯತ್ಯಾಸವನ್ನ ತೋರಿಸಿಕೊಡಲು ಬಯಸ್ತೇನೆ ಅಂತ ಹೇಳ್ಕೊಂಡು, ಅಂದ್ರೆ ಅವರ ಒಂದು ಏನು ಅನುಮಾನಗಳೆಲ್ಲ ಇರ್ತದೆ ಅವನ ಬಗ್ಗೆ, ಅದನ್ನೆಲ್ಲ ಸಂಶಯವನ್ನ ನಿವಾರಣೆ ಮಾಡ್ಬೇಕು. ಆ ರೀತಿ ನಿನ್ನನ್ನ ತೋರಿಸ್ಕೊಡ್ಬೇಕು ಅಂತ ನಾನು ಬಯಸ್ತೇನೆ. ಅಂದ್ರೆ ಬೇರುಗಳಿಗೆ ನೀರೇರದ ಮಾತ್ರದಿಂದಲೇ ಇಡೀ ಮರದ ಕೊಂಬೆ ರೆಂಬೆಗಳು ಅಂತ ಹೇಳಿದ್ರೆ ಭಗವಂತನನ್ನ ನಾವು ಆರಾಧಿಸುವುದರ ಮೂಲಕ ಇತರ ದೇವತೆಗಳನ್ನ ಕೂಡ ನಾವು ತೃಪ್ತಿಪಡಿಸಿದಂತೆ. ಮೂಲ ಬೇರಿಗೆ ನೀರು ಹಾಕಿದಾಗ ರೆಂಬೆ ಕೊಂಬೆಗಳಿಗೆ ಕೂಡ ಇದು ಏನು ಬೇಕಾದ ಶಕ್ತಿ ಸಿಕ್ಕಿ ಅವರು ಕೂಡ ತೃಪ್ತರಾಗ್ತಾರೆ. ಆ ರೀತಿ ಇಲ್ಲಿ ಎಲೆಗಳು ಮತ್ತು ಹೂಗಳು ಎಲ್ಲವನ್ನು ತೃಪ್ತಿಗೊಳಿಸಿದಂತೆ ನಿನ್ನ ಚರಣ ಕಮಲಗಳಲ್ಲಿ ಶರಣಾದರೆ ಬದುಕಿನ ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸಬಹುದು ಎಂದು ಪ್ರಪಂಚಕ್ಕೆ ತೋರಿಸಿಕೊಡುವುದು ನನ್ನ ಉದ್ದೇಶ. ಮನುಷ್ಯನು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿಕೊಂಡ್ರೆ ಪ್ರಾಪಂಚಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಅವನ ಬದುಕು ಸಾರ್ಥಕವಾಗುತ್ತದೆ ಅಂತ ಹೇಳ್ಕೊಂಡು ಎಷ್ಟೊಂದು ರೀತಿಯಲ್ಲಿ ನಮ್ಮನ್ನ ಯಾರಿಗೆ ನಾವು ಮೂಲವಾಗಿ ನಾವು ಯಾರನ್ನ ಆರಾಧಿಸ್ಬೇಕು, ಯಾರಿಗೆ ನಾವು ಶರಣಾಗ್ಬೇಕು ಅಂತ ಹೇಳ್ಕೊಂಡು ತೋರಿಸಿಕೊಡ್ಲಿಕ್ಕೆ ಅಂತೇಳಿ ಇಲ್ಲಿ ಆತರ ಯಾರು ನಿನ್ನ ಒಂದು ತತ್ವದ ಮಾರ್ಗದಲ್ಲಿ ಯಾರು ಇರ್ತಾರೆ ಅಂತವರ ಬದುಕು ಸಾರ್ಥಕವಾಗುತ್ತೆ. ಅವರು ಪ್ರಾಪಂಚಿಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ಕೂಡ ಅವರ ಬದುಕು ಸಾರ್ಥಕ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ.
ಹೀಗೆ ಅಂತ ಹೇಳಿದ್ರೆ ನೀನು ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯರಲ್ಲಿ ಪಕ್ಷಪಾತ ತೋರಿಸುತ್ತೀಯೇ, ಮತ್ತು ಅಂತ ಹೇಳಿದ್ರೆ ಕೇವಲ ಭಗವಂತನನ್ನೇ ಪೂಜಿಸ್ಬೇಕು, ದೇವತೆಗಳನ್ನ ಮಾಡಬಾರ್ದು, ಆ ರೀತಿ ನೀನು ಪಕ್ಷಪಾತಿ ಖಂಡಿತ ಅಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದಿರುವವನ ವಿಷಯದಲ್ಲಿ ನಿರ್ಲಕ್ಷ್ಯದಿಂದಿರುತ್ತಿ ಎಂದು ಅರ್ಥವಲ್ಲ. ನೀನು ಎಲ್ಲರಿಗೂ ಸಮಾನನಾಗಿದ್ದೀಯೆ ಅಲ್ವಾ. ಸಮೋಹಂ ಸರ್ವಭೂತೇಶು ನಮೇ ದ್ವೇಷಸ್ತಿ ನ ಪ್ರಿಯ. ಭಗವಂತ ಯಾರಿಗೆ ಕೂಡ ಅತ್ಯಂತ ಪ್ರೀತಿಯೂ ಅಲ್ಲ, ದ್ವೇಷವೂ ಅಲ್ಲ, ಎಲ್ಲರನ್ನ ಸಮಾನವಾಗಿ ಕಾಣ್ತಾನೆ ಭಗವಂತ. ಆದ್ರೆ ಯಾರು ಅವನ ಶುದ್ಧ ಭಕ್ತರಿರ್ತಾರೆ ಅಂತವರಿಗೆ ಸ್ವಲ್ಪ ಜಾಸ್ತಿ ಅವರು ಆಸ್ಥೆಯನ್ನ ತೋರಿಸ್ತಾರೆ ಅಂತ ಹೇಳ್ಕೊಂಡು, ಆ ರೀತಿ ಅಂದ್ರೆ ಅಹಂ ಭಕ್ತ ಪರಾಧೀನ ಅಂತ ಹೇಳ್ತಾರೆ ಭಗವಂತ. ಅಂತ ಹೇಳಿದ್ರೆ ಭಕ್ತನಿಗೆ ನಾನು ಅಂದ್ರೆ ನಾನು ಭಕ್ತನ ಅಧೀನನಾಗಿದ್ದೇನೆ ಅಂತ ಹೇಳ್ತಾರೆ. ಅಷ್ಟೊಂದು ಭಕ್ತರಿಗೆ ಕೀರ್ತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಆಗಿರುವಾಗ ಅದನ್ನ ತೋರಿಸಿಕೊಡ್ಬೇಕು. ನೀನು ಎಲ್ಲರಿಗೂ ಸಮಾನನಾಗಿದ್ದೀಯೆ, ಅದು ನಿನ್ನ ಘೋಷಣೆ ಅಲ್ವಾ. ಪರಮಾತ್ಮನಾಗಿ ನೀನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದೀಯೆ, ಪ್ರತಿಯೊಬ್ಬನಿಗೂ ಅವನ ಕಾಮ್ಯ ಕರ್ಮದ ಫಲವನ್ನ ಕೊಡುತ್ತೀಯೆ. ಆದುದರಿಂದ ಅಂತ ಹೇಳಿದ್ರೆ ಹೇಗೆ ಈಗ ನೀನು ಭಕ್ತಿ ಮಾಡ್ತಾ ಇದೀಯಾ, ನೀವು ಭಕ್ತಿ ಮಾಡ್ತಾ ಇಲ್ಲ, ನಿಮ್ಗೆ ನಾನು ಗಾಳಿ ಬೆಳಕು ಮಳೆ ಎಲ್ಲ ಕೊಡಲ್ಲ, ಆ ರೀತಿ ಮಾಡ್ತಾನೆ ಭಗವಂತ. ಎಲ್ಲರಿಗೆ ಸಮಾನವಾಗಿ ಎಲ್ಲವನ್ನ ಒದಗಿಸ್ತಾನೆ. ಆದ್ರೆ ಅದರ ಒಂದು ಅವನು ಕೊಟ್ಟಿರುವಂತ ಒಂದು ಅನುಗ್ರಹವನ್ನ ನಾವು ಸ್ಮರಿಸ್ಬೇಕು. ಆ ರೀತಿ ಸ್ಮರಿಸಿ ಅವನಿಗೆ ನಾವು ಆರಾಧಿಸ್ಬೇಕು ಅಂತ ಹೇಳ್ಕೊಂಡು, ಪರಮಾತ್ಮನಾಗಿ ನೀನು ಎಲ್ಲರ ಹೃದಯದಲ್ಲಿ, ಆದ್ದರಿಂದ ನೀನು ಒಬ್ಬನ ವಿಷಯದಲ್ಲಿ ಆಸಕ್ತಿಯುಳ್ಳವನಾಗಿ ಇತರರ ವಿಷಯದಲ್ಲಿ ಅನಾದರವನ್ನು ತೋರಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಜೀವಿಯು ತಾನು ಬಯಸುವಂತೆ ಈ ಭೌತಿಕ ಜಗತ್ತನ್ನ ಅನುಭವಿಸಲು ನೀನು ಅವಕಾಶವನ್ನು ಕೊಡುತ್ತೀಯ. ಹೇಗೆ ಒಂದು ಮಳೆ ಅಂತ ಹೇಳುವಂಥದ್ದು ಎಲ್ಲ ಕಡೆ ಸುರಿತದೆ, ಇದು ಬರಡು ಭೂಮಿ ನಾನು ಸುರಿಯುವುದಿಲ್ಲ, ಅಥವಾ ಇದು ಒಳ್ಳೆ ಫಲವತ್ತತೆಯ ಭೂಮಿ ನಾನು ಸುರಿಸ್ತೇನೆ, ಆತರ ಅಲ್ಲ. ಮಳೆ ಎಲ್ಲ ಕಡೆಗೆ ಸಹ ಬೀಳ್ತದೆ. ಆದ್ರೆ ಅದನ್ನ ಒಬ್ಬ ಫಲವತ್ತಾಗಿ ಉಪಯೋಗಿಸ್ಕೊಳ್ತಾನೆ, ಒಬ್ಬ ಅದನ್ನ ಹಾಗೆ ಬಿಟ್ಟು ಬಿಡ್ತಾನೆ, ಬರಡು ಭೂಮಿಯಾಗಿ ಮಾಡ್ತಾನೆ. ಅಂತ ಹೇಳಿದ್ರೆ ಭಗವಂತ ಎಲ್ಲರಿಗೂ ಎಲ್ಲ ಫೆಸಿಲಿಟಿಯನ್ನ ಒಂದೇ ಸಮನಾಗಿ ಕೊಡ್ತಾರೆ. ಅದನ್ನ ಯಾವ ರೀತಿ ನಾವು ಸ್ವೀಕರಿಸ್ತೇವೆ ಅದರ ಮೇಲೆ ಅದು ಡಿಪೆಂಡ್ ಆಗ್ತದೆ. ಹಾಗಿರುವಾಗ ಭಗವಂತ ಯಾರಿಗೂ ಅವನು ಪಕ್ಷಪಾತಿ ಅಲ್ಲ ಅಂತ ಹೇಳ್ಕೊಂಡು ಅರ್ಥ ಮಾಡಿಕೊಳ್ಬೇಕು. ಹೀಗೆ ನೀನು ಒಬ್ಬನ ವಿಷಯದಲ್ಲಿ ಆಸಕ್ತಿಯುಳ್ಳನಾಗಿ ಇತರರ ವಿಷಯದಲ್ಲಿ ಅನಾದರವನ್ನ ತೋರಿಸಲು ಸಾಧ್ಯವಿಲ್ಲ. ಪ್ರತಿಯೊಬ್ಬ ಜೀವಿಯು ತಾನು ಬಯಸುವಂತೆ ಈ ಭೌತಿಕ ಜಗತ್ತನ್ನ ಅನುಭವಿಸ್ಲಿಕ್ಕೆ ನೀನು ಅವಕಾಶ ಕೊಡ್ತೀಯ. ಪರಮಾತ್ಮನಾಗಿ ನೀನು ದೇಹದಲ್ಲಿ ಜೀವಿಯೊಂದಿಗೆ ಕುಳಿತಿದ್ದೀಯ, ಅವನಿಗೆ ಅವನ ಕರ್ಮಗಳ ಫಲವನ್ನು ಮತ್ತು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ನಿನ್ನ ಭಕ್ತಿಪೂರ್ವಕ ಸೇವೆಗೆ ತಿರುಗಲು ಅವಕಾಶ ನೀಡ್ತಾ ಇದೀಯಾ ಅಂತ ಹೇಳಿದ್ರೆ, ಈಶ್ವರ ಸರ್ವಭೂತಾನಂ ಹೃದಯೇಶರ್ಜುನ ತಿಷ್ಠತಿ ಅಂತ ಹೇಳಿದ್ರೆ, ಬ್ರಾಹ್ಮಯನ್ ಯಂತ್ರರೂಢಾನಿ ಅಂತ ಹೇಳಿದ್ರೆ, ಪ್ರತಿಯೊಂದು ನಾವು ಬೇರೆ ಬೇರೆ ನಮ್ಮ ಕರ್ಮದ ಫಲಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆ ದೇಹಗಳನ್ನ ಪಡ್ಕೊಂಡಾಗ ಕೂಡ ಭಗವಂತ ನಮ್ಮ ಜೊತೆಗೆ ಇರ್ತಾನೆ. ಯಾಕೆ ಇರ್ತಾನೆ? ನಮ್ಗೆ ಒಳಗಿಂದ ಇದ್ಕೊಂಡು ಮಾರ್ಗದರ್ಶನ ಮಾಡ್ತಾ ಇರ್ತಾನೆ. ಆದ್ರೆ ನಮ್ಮ ಒಂದು ಐಕ್ಯದ ಗದ್ದಲದಿಂದ ಅವನ ಇರುವಿನ ಅರಿವು ನಮ್ಗೆ ಬರ್ತಾ ಇರಲ್ಲ. ಹಾಗಾಗಿ ನಾವು ಅನುಭವಿಸ್ತಾ ಇಲ್ಲ. ನಾವು ಭಗವಂತ ನಮ್ಮೊಳಗಿದ್ದು ನಮ್ಗೆ ಸುಹೃತಾಗಿದ್ದಾನೆ, ನಮ್ಮ ಆತ್ಮದ ಸ್ನೇಹಿತನಾಗಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅದು ನಮ್ಮ ದೌರ್ಭಾಗ್ಯ ಅಂತ ಹೇಳ್ಬೇಕು. ಆ ರೀತಿ ಎಲ್ಲರಿಗೆ ಕೂಡ ನೀನು ಅಂದ್ರೆ ಆ ಮಾರ್ಗದರ್ಶನವನ್ನ ನಾವು ಅನುಸರಣೆ ಮಾಡಿದ್ರೆ ನಮ್ಗೆ ವಾಪಸ್ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ನಮ್ಮ ಮನೆಗೆ ನಾವು ಹೋಗ್ಬೋದು. ಆ ರೀತಿ ನಿಮ್ಮ ಮನೆಗೆ ಬನ್ನಿ, ನೀವು ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ? ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ ಮಮೈವಾಂಶ ಜೀವಲೋಕೆ ಅಂತೇಳಿ ಹೇಳ್ತಾರೆ ಒಂದು ಕಡೆ. ಅಂದ್ರೆ ನನ್ನದೇ ವಿಭಿನ್ನ ಅಂಶ, ಬನ್ನಿ, ಯಾಕೆ ಇಲ್ಲಿ ಈ ಒಂದು 6 ಮನಸ್ಸು ಸೇರಿ 6 ಇಂದ್ರಿಯಗಳಿಗೆ ನೀವು ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದ್ದೀರಾ, ಬರ್ಬೇಕು ಅಂತ ಹೇಳ್ಕೊಂಡು ಮಾರ್ಗದರ್ಶನ ಮಾಡ್ತಾನೆ. ಆದ್ರೆ ನಾವ್ ಅದನ್ನ ಅರ್ಥ ಮಾಡಿಕೊಳ್ತಾ ಇಲ್ಲ ಅಂತೇಳಿ. ಹಾಗೆ ಇತರ ಎಲ್ಲ ಕಾರ್ಯಗಳನ್ನ ಬಿಟ್ಟು ನಿನಗೆ ಶರಣಾದರೆ ನೀನು ಅವನ ಯೋಗಕ್ಷೇಮವನ್ನು ವಹಿಸಿಕೊಂಡು ಎಲ್ಲ ಪಾಪಗಳ ಫಲಗಳಿಂದ ಮುಕ್ತನನ್ನಾಗಿ ಮಾಡುವೆ ಎಂದು ಬಹಿರಂಗವಾಗಿ ಸಾರಿದ್ದೀಯ ಅಲ್ವಾ. ಅನನ್ಯಾಶ್ಚಿಂತೆ ಅಂತೋಮ ಏಜನಾ ಪರ್ಯುಪಾಸತೆ ತೇಷಾಂ ನಿತ್ಯ ಯುಕ್ತಾನಾಂ ಅಂದ್ರೆ ಯೋಗಕ್ಷೇಮಂ ವಹಾಮ್ಯಂ ಅಂತ ಹೇಳ್ತಾರೆ. ಆ ರೀತಿ ಎಷ್ಟೊಂದು ಭಗವದ್ಗೀತೆಯಲ್ಲಿ ಎಷ್ಟೊಂದು ಕಡೆ ಭರವಸೆಯನ್ನ ಕೊಡ್ತಾರೆ ನಮ್ಗೆ. ಆದ್ರೂ ಮನುಷ್ಯನು ಬಯಸಿದ್ದನ್ನು ವರವಾಗಿ ಕೊಡುವ ಸ್ವರ್ಗಲೋಕದ ಕಲ್ಪವೃಕ್ಷದಂತೆ ನೀನು. ಪ್ರತಿಯೊಬ್ಬನಿಗೂ ಅತ್ಯುನ್ನತ ಪರಿಪೂರ್ಣತೆಯನ್ನ ಸಾಧಿಸುವ ಸ್ವಾತಂತ್ರ್ಯವಿದೆ. ಆದರೆ ಮನುಷ್ಯನಿಗೆ ಅದರ ಅಪೇಕ್ಷೆ ಇಲ್ಲದಿದ್ದರೆ ನೀನು ಅದಕ್ಕಿಂತ ಕೆಳಗಿನ ವರಗಳನ್ನ ಕೊಡುವುದಕ್ಕೆ ಪಕ್ಷಪಾತವು ಕಾರಣವಲ್ಲ. ಆ ರೀತಿ ಅಷ್ಟೊಂದು ಪ್ರಯತ್ನ ಮಾಡ್ತಾ ಇರುವಾಗ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಕ್ಷತಿ. ನೀವು ಸ್ವಲ್ಪ ಭಕ್ತಿ ಮಾಡಿ ಅದಕ್ಕೆ ಚೂರು ಕೂಡ ಅಂದ್ರೆ ನನ್ನ ಭಕ್ತ ಎಂದು ನಾಶ ಆಗುದಿಲ್ಲ ಅಂತ ಹೇಳ್ತಾನೆ. ಆ ರೀತಿ ನಮ್ಗೆ ಎಷ್ಟೊಂದು ಭರವಸೆಯನ್ನ ಭಗವದ್ಗೀತೆಯಲ್ಲಿ ಕೊಡ್ತಾನೆ.
ಮಾಡ್ತಾನೆ. ಆದ್ರೆ ನಾವು ಅರ್ಥ ಮಾಡಿಕೊಳ್ಳದಿದ್ರೆ ಅವನ್ ನಮ್ಮನ್ನ ಪಕ್ಷಪಾತ ಮಾಡ್ತಿದ್ದಾನೆ ಅಂತ ಅರ್ಥ ಅಲ್ಲ. ನಾವು ಅವನನ್ನ ಅಂದ್ರೆ ನಿರಾಧಾರದಿಂದ ನಾವು ಅಲಕ್ಷ್ಯ ಮಾಡ್ತಾ ಇದ್ದೇವೆ ಅಂತ ಹೇಳ್ಕೊಂಡು ಅರ್ಥ ಅಂತೇಳಿ. ಇಲ್ಲದಿದ್ದರೆ ನೀನು ಅದಕ್ಕಿಂತ ಕೆಳಗಿನ ವರಗಳನ್ನ ಕೊಡುವುದಕ್ಕೆ ಪಕ್ಷಪಾತ ಕಾರಣವಲ್ಲ. ಏ ಯಥಾ ಮಾಂ ಪ್ರಪದ್ಯಂತೆ ತಾಸ್ತವ್ಯ ಭಜಾಮ್ಯಹಂ. ನೀವು ಯಾವ ರೀತಿ ನನ್ಗೆ ಶರಣಾಗ್ತೀರಿ ಅದೇ ರೀತಿ ನಾನ್ ನಿಮ್ಗೆ ಪ್ರತಿಸ್ಪಂದನೆ ಕೊಡ್ತೇನೆ ಅಂತ ಹೇಳ್ತಾರೆ ಭಗವಂತ. ಸೊ ನಮ್ಮ ಒಂದು ಶರಣಾಗತಿಗೆ ಅನುಸಾರವಾಗಿ ನಮ್ಗೆ ಆ ವರಗಳನ್ನ ನಾವು ಪಡ್ಕೊಳ್ತಾ ಹೋಗ್ತೇವೆ ಹೊರತು ಒಬ್ಬರಿಗೆ ಭಗವಂತ ತುಂಬಾ ಕೊಡ್ತಾನೆ, ಒಬ್ರಿಗೆ ಕೊಡಲ್ಲ, ಖಂಡಿತ ಅಲ್ಲ. ನಮ್ಮ ಸೇವೆ ಯಾವ ರೀತಿ ಇದೆ ಅದರ ಪ್ರಕಾರ ನಮ್ಗೆ ಆಯಾ ಒಂದು ಅನುಗ್ರಹ ಅಂತ ಹೇಳುವಂತದ್ದು ನಮಗೆ ಪಡಿತಾ ಹೋಗ್ತೇವೆ ಅಂತ ಹೇಳ್ಕೊಂಡು ಇಲ್ಲಿ ಯುಧಿಷ್ಠಿರ ಮಹಾರಾಜನ ಮಾತುಗಳನ್ನ ಕೇಳಿ ಕೃಷ್ಣ ಅದಕ್ಕೆ ಹೀಗೆ ಹೇಳ್ತಾರೆ, ಪ್ರಿಯ ಯುಧಿಷ್ಠಿರ ಮಹಾರಾಜ, ಶತ್ರು ಸಂಹಾರಕನೇ, ಆದರ್ಶ ನ್ಯಾಯದ ಸಾಕಾರ ಮೂರ್ತಿಯೇ ಅಂತ ಹೇಳಿದ್ರೆ ಯುಧಿಷ್ಠಿರ ಅಂತ ಒಂದು ಆದರ್ಶ ರಾಜ. ಅವನು ಒಂದು ಅವನು ಯಾರು ಅವನಿಗೆ ಅಜಾತ ಶತ್ರು ಅಂತ ಹೇಳ್ತಾರೆ, ಯಾರು ಕೂಡ ಅವನಿಗೆ ಶತ್ರುಗಳೇ ಇಲ್ಲ, ಆ ರೀತಿ ಅವನು ಅಂತ ಹೇಳ್ಕೊಂಡು ಆದರ್ಶ ನ್ಯಾಯದ ಸಾಕಾರ ಮೂರ್ತಿಯೇ, ರಾಜಸೂಯ ಯಾಗವನ್ನ ಮಾಡ್ಬೇಕೆಂಬ ಈ ನಿನ್ನ ನಿರ್ಧಾರವನ್ನ ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೇನೆ. ಈ ಮಹಾಯಾಗವನ್ನ ಮಾಡುವುದರಿಂದ ಮನುಷ್ಯನ ನಾಗರಿಕತೆಯ ಇತಿಹಾಸದಲ್ಲಿ ನಿನ್ನ ಕೀರ್ತಿಯು ನಿರಂತರವಾಗಿ ಸ್ಥಿರವಾಗಿ ಉಳಿಯುವುದು ಅಂತೇಳಿ ಹೇಳ್ತಾನೆ. ಮತ್ತೆ ಪ್ರಿಯ ರಾಜನೇ, ಎಲ್ಲಾ ಮಹರ್ಷಿಗಳು, ನಿನ್ನ ಪಿತೃಗಳು, ದೇವತೆಗಳು ಮತ್ತು ನಾನು ಸೇರಿದಂತೆ ನಿನ್ನ ಎಲ್ಲಾ ನೆಂಟರಿಷ್ಟರು ನೀನು ಯಾಗವನ್ನ ಮಾಡ್ಬೇಕು ಅಂತ ಬಯಸ್ತಾರೆ. ಮತ್ತು ನೀನು ಹಾಗೆ ಮಾಡಿದ್ರೆ ಪ್ರತಿಯೊಬ್ಬ ಜೀವಿಗೂ ಸಮಾಧಾನ ಆಗ್ತದೆ ಎಂದು ನನ್ನ ನಂಬಿಕೆ ಅಂತ ಹೇಳಿದ್ರೆ, ರಾಜನಾಗಿ ಅವನು ರಾಜಸೂಯ ಯಾಗ ಮಾಡಿದ್ರೆ ಆ ರಾಜ್ಯದಲ್ಲಿ ಕೂಡ ಸುಭಿಕ್ಷವಾಗಿ ಅವರಿಗೆ ಎಲ್ಲವೂ ಸಿಗ್ತದೆ. ಆ ರೀತಿ ಆದರೆ ಜಗತ್ತಿನ ಎಲ್ಲಾ ರಾಜರನ್ನು ಸೋಲಿಸಿ ಮಹಾಯಾಗಕ್ಕೆ ಅಗತ್ಯವಾದ ಎಲ್ಲ ಸಾಮಾನು ಸರಂಜಾಮುಗಳನ್ನ ಸಂಗ್ರಹಿಸುವುದು ಅಗತ್ಯ. ಅದು ಅತ್ಯಂತ ದೊಡ್ಡ ಯಾಗ, ಇದ್ದಿದ್ರಲ್ಲೇ ಯಾಗದಲ್ಲೇ ಅರಸ ಅಂತ ಹೇಳ್ತದೆ. ಹಾಗಿರುವಾಗ ಅಂತ ಮಹಾಯಾಗಕ್ಕೆ ಎಷ್ಟೊಂದು ಸಾಮಾನು ಸರಂಜಾಮನ್ನ ಸಂಗ್ರಹಿಸ್ಬೇಕಾಗ್ತದೆ. ಆದ್ದರಿಂದ ಹಾಗೆ ಮಾಡು ಎಂದು ನಿನ್ಗೆ ನಾನು ಕೋರ್ತಾ ಇದ್ದೇನೆ. ಪ್ರಿಯ ಯುಧಿಷ್ಠಿರ ಮಹಾರಾಜ, ನಿನ್ನ 4 ಸಹೋದರರು ವರುಣ, ಇಂದ್ರ ಮೊದಲಾದ ಪ್ರಮುಖ ದೇವತೆಗಳ ನೇರ ಪ್ರತಿನಿಧಿಗಳು ಅಂತ ಹೇಳಿದ್ರೆ ಆ ಪಾಂಡವರು ಒಬ್ಬೊಬ್ರು ಭೀಮ ವಾಯುದೇವನ ಮಗ, ಅರ್ಜುನ ಇಂದ್ರನ ಮಗ, ಆ ರೀತಿ ಯುಧಿಷ್ಠಿರ ಯಮರಾಜನ ಮಗ, ಆ ರೀತಿ ಕುಂತಿಗೆ 3 ಅವರು ಹಾಗೆ ಬಂದಿರ್ತಾರೆ. ಆಮೇಲೆ ಮಾದ್ರಿಯ ಇದರಿಂದ ಅಶ್ವಿನಿ ಕುಮಾರರ ಒಂದು ಅನುಗ್ರಹದಿಂದ ನಕುಲ ಸಹದೇವರು ಬಂದಿರ್ತಾರೆ. ಈ ರೀತಿ ಅಂತ ದೇವತೆಗಳ ಮಕ್ಕಳಾಗಿದ್ದಾರೆ ಅವರು. ಅಂದ್ರೆ ಆ ದೇವತೆಗಳ ನೇರ ಪ್ರತಿನಿಧಿಗಳಾಗಿದ್ದಾರೆ. ಸೊ ನಿನ್ನ ತಮ್ಮಂದಿರು ಮಹಾವೀರರು, ನೀನು ಅತ್ಯಂತ ಸಜ್ಜನನಾದ ಮತ್ತು ಸಂಯಮಿಯಾದ ರಾಜ. ಆದ್ದರಿಂದ ಜನರು ನಿನ್ನನ್ನ ಧರ್ಮರಾಜ ಅಂತ ಕರೀತಾರೆ. ನೀವೆಲ್ಲರೂ ನನ್ನ ಭಕ್ತಿಪೂರ್ವಕ ಅಂದ್ರೆ ಧರ್ಮಿಷ್ಠನಾಗಿ ನಡೀತಾರೆ ಅವರೆಲ್ಲರೂ. ಹಾಗೆ ಯುಧಿಷ್ಠಿರ ಅಂತ ಧರ್ಮಿಷ್ಠ ಆಗಿದ್ರಿಂದ ನಿನ್ನನ್ನ ಧರ್ಮರಾಜ ಅಂತ ಕರೀತಾರೆ. ನೀವೆಲ್ಲ ನನ್ನ ಒಂದು ಭಕ್ತಿಪೂರ್ವಕ ಸೇವೆಯಲ್ಲಿ ಎಷ್ಟು ಅರ್ಹರಾಗಿದ್ದೀರಿ ಎಂದರೆ ನೀವೆಲ್ಲರೂ ನನ್ನನ್ನು ಜಯಿಸಿದ್ದೀರಿ ಅಂತ ಹೇಳ್ಕೊಂಡು ಕೃಷ್ಣ ಹೇಳ್ತಾರೆ ಅಲ್ಲಿ. ಮತ್ತೆ ಕೃಷ್ಣನು ಯುಧಿಷ್ಠಿರ ಮಹಾರಾಜನಿಗೆ ಇಂದ್ರಿಯಗಳನ್ನು ಗೆದ್ದವರ ಪ್ರೀತಿಗೆ ತಾನು ಸೋಲುತ್ತೇನೆ ಎಂದು ಹೇಳಿದನು. ಇಂದ್ರಿಯಗಳನ್ನು ಗೆಲ್ಲಲಾರದವನು ದೇವೋತ್ತಮ ಪರಮ ಪುರುಷನನ್ನ ಗೆಲ್ಲಲಾರ ಅಂತ ಹೇಳ್ಕೊಂಡು ಭಕ್ತಿಪೂರ್ವಕ ಸೇವೆಯ ರಹಸ್ಯವೇ ಇದು. ಇಂದ್ರಿಯಗಳನ್ನು ಸರ್ವೋಪಾಧಿ ವಿನಿರ್ಮುಕ್ತ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರುತ್ತಮ ಅಂತ ಹೇಳ್ತದೆ. ಆ ರೀತಿ ಭಕ್ತ ಅಂತ ಹೇಳಿದ್ರೆ ತನ್ನ ಇಂದ್ರಿಯಗಳನ್ನ, ಭಗವಂತನ ಇಂದ್ರಿಯಗಳನ್ನ ತೃಪ್ತಿಪಡಿಸುವಂತ ಕೆಲಸದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ. ಆ ರೀತಿ ಭಕ್ತಿಪೂರ್ವಕ ಸೇವೆಯ ರಹಸ್ಯ ಇದು. ಇಂದ್ರಿಯಗಳನ್ನ ಗೆಲ್ಲುವುದು ಅಂತ ಹೇಳಿದ್ರೆ ಅವುಗಳನ್ನು ಸದಾ ಪ್ರಭುವಿನ ಸೇವೆಯಲ್ಲಿ ತೊಡಗಿಸುವುದು. ಎಲ್ಲ ಪಾಂಡವ ಸೋದರರ ವಿಶೇಷ ಅರ್ಹತೆ ಅಂತ ಹೇಳಿದ್ರೆ ಅವರು ತಮ್ಮ ಇಂದ್ರಿಯಗಳನ್ನ ಸದಾ ಪ್ರಭುವಿನ ಸೇವೆಯಲ್ಲಿ ತೊಡಗಿಸ್ತಾ ಇದ್ರು. ಹೀಗೆ ತನ್ನ ಇಂದ್ರಿಯಗಳನ್ನು ತೊಡಗಿಸುವವನು ಪರಿಶುದ್ಧನಾಗ್ತಾನೆ. ಯಾವಾಗ ನಾವು ನಮ್ಮ ಇಂದ್ರಿಯಗಳ ಒಡೆಯನಾದ ಋಷಿಕೇಶನಿಗೆ ನಮ್ಮ ಋಷಿಕೆಗಳನ್ನ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಪರಿಶುದ್ಧರಾಗ್ಬೋದು ಅಂತೇಳಿ. ಪರಿಶುದ್ಧವಾದ ಇಂದ್ರಿಯಗಳಿಂದ ಮನುಷ್ಯನು ತತ್ಪರತ್ವೇನ ನಿರ್ಮಲಂ ಅಲ್ವಾ, ಸರ್ವೋಪಾಧಿ ವಿನಿರ್ಮುಕ್ತ ತತ್ಪರತ್ವೇನ ನಿರ್ಮಲಂ. ಆ ರೀತಿ ಅವರು ಪರಿಶುದ್ಧ ಇಂದ್ರಿಯಗಳನ್ನ ಹೊಂದುತ್ತಾರೆ. ಹಾಗೆ ಮನುಷ್ಯನು ವಾಸ್ತವವಾಗಿ ಪ್ರಭುವಿನ ಸೇವೆಯನ್ನ ಮಾಡ್ಬೋದು. ಹೀಗೆ ಪ್ರೀತಿಯ ಭಕ್ತಿಪೂರ್ವಕ ಸೇವೆಯಿಂದ ಭಕ್ತನು ಪ್ರಭುವನ್ನು ಗೆಲ್ಲಬಹುದು ಅಂತ ಹೇಳ್ತಾರೆ. ಹಾಗೆ ಕೃಷ್ಣ ಮುಂದುವರಿದು ಹೇಳ್ತಾರೆ, ಈ ಷಡೈಶ್ವರ್ಯ ಏನು ಐಶ್ವರ್ಯ, ಬಲ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವಿರಕ್ತಿ, ಈ 6 ಶ್ರೀಮಂತಿಕೆಗಳಲ್ಲಿ ನನ್ನ ಭಕ್ತನನ್ನು ಮೀರುವವರು 3 ಜಗತ್ತುಗಳಲ್ಲಿಯೂ ಬಲಶಾಲಿ ದೇವತೆಗಳು ಸೇರಿದಂತೆ ಯಾರೂ ಇಲ್ಲ
ಆದ್ದರಿಂದ ನೀನು ಜಗತ್ತಿನ ರಾಜರನ್ನು ಸೋಲಿಸ ಬಯಸಿದರೆ ಅವರು ಗೆಲ್ಲುವ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂತ ಹೇಳಿದ್ರೆ ಭಗವಂತ ಭಕ್ತರಿಗೆ ತನ್ನ ಏನು ತನಕ್ಕಿಂತ ಜಾಸ್ತಿ ಒಂದು ಕೀರ್ತಿ ಭಕ್ತರಿಗೆ ಸಿಗ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆ ರೀತಿ ಮಾಡ್ತಾನೆ ಭಗವಂತ. ಹಾಗಾಗಿ ನೀನು ಅಲ್ಲಿ ಈ ಎಲ್ಲ ಇದು ಜಗತ್ತನ್ನ, ಈ 3 ಜಗತ್ತುಗಳಲ್ಲಿ ಕೂಡ ಬಲಶಾಲಿ ದೇವತೆಗಳನ್ನ ಸೇರಿದಂತೆ ಯಾರೂ ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದ್ರೆ ಭಕ್ತರು ಭಗವಂತನೇ ಹೇಳುವಂತದ್ದು. ಭಕ್ತರು ಅಂದ್ರೆ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಜಗತ್ತಿನ ರಾಜರನ್ನು ನೀನು ಸೋಲಿಸ್ಲಿಕ್ಕೆ ಬಯಸಿದ್ರೆ ಅವರು ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಯುಧಿಷ್ಠಿರ ಮಹಾರಾಜನು ಕೃಷ್ಣನು ಹೀಗೆ ಪ್ರೋತ್ಸಾಹಿಸಿದಾಗ ಅರಸನ ಮುಖವು ದಿವ್ಯಾನಂದದಿಂದ ಅರಳುವ ಹೂವಿನಂತೆ ಕಾಂತಿಯುತವಾಯಿತು. ಖುಷಿ ಆಗ್ತದೆ ಯುಧಿಷ್ಠಿರ ಮಹಾರಾಜನಿಗೆ. ಈ ರೀತಿ ಕೃಷ್ಣನ ಬಾಯಿಂದ ಬಂದಾಗ, ತನ್ನ ಬಗ್ಗೆ ಹೇಳಿದಾಗ ಅವನಿಗೆ ಖುಷಿ ಆಗ್ತದೆ. ಹಾಗೆ ಎಲ್ಲ ದಿಕ್ಕುಗಳಲ್ಲಿರುವ ಜಗತ್ತಿನ ಎಲ್ಲ ರಾಜರುಗಳನ್ನ ಗೆಲ್ಲುವಂತೆ ತನ್ನ ತಮ್ಮಂದಿರಿಗೆ ಆಜ್ಞಾಪಿಸ್ತಾನೆ. ಆ ರೀತಿ ಜಗತ್ತಿನ ಧರ್ಮ ವಿರೋಧಿ ಅಂತ ಹೇಳಿದ್ರೆ ಧರ್ಮದಲ್ಲಿ ಇರುವವರಿಗೆ ಯಾವತ್ತಿದ್ರು ಧರ್ಮೋ ರಕ್ಷತಿ ರಕ್ಷಿತ ಅಂತೇಳಿ ಆ ರೀತಿ ಅವರನ್ನ ಕಾಪಾಡ್ತದೆ. ಧರ್ಮಿಷ್ಠರಾದವರನ್ನ ಎಲ್ಲ ಕಡೆಗಳಿಂದ ಅವರಿಗೆ ವಿಜಯವೇ ಸಿಗ್ತದೆ ಅಂತ ಹೇಳ್ಕೊಂಡು, ಹಾಗೆ ಇಲ್ಲಿ ಧರ್ಮ ವಿರೋಧಿ ದುಷ್ಕರ್ಮಿಗಳನ್ನ ಶಿಕ್ಷಿಸಿ ತನ್ನ ನಿಷ್ಠ ಭಕ್ತರನ್ನು ರಕ್ಷಿಸುವ ತನ್ನ ಮಹತ್ ಕಾರ್ಯವನ್ನ ಮಾಡಲು ಕೃಷ್ಣನು ಪಾಂಡವರಿಗೆ ಅಧಿಕಾರವನ್ನ ಕೊಡ್ತಾನೆ. ನೀವು ಈ ರೀತಿ ಮಾಡಿ ಅಂತ. ಹಾಗೆ ತನ್ನ ವಿಷ್ಣು ರೂಪದಲ್ಲಿ ಹೇಗೆ ಪ್ರಭು ಶಂಖಚಕ್ರ ಗದಾಧಾರಿಯಾಗಿ ಚತುರ್ಭುಜಧಾರಿಯಾಗಿರ್ತಾನೆ, ಅದರಲ್ಲಿ ಆ 2 ಕೈಗಳಲ್ಲಿರುವುದು ಕಮಲದ ಹೂ ಮತ್ತೆ ಶಂಖ, ಮತ್ತು 2 ಕೈಗಳಲ್ಲಿ ಗದೆ ಮತ್ತೆ ಚಕ್ರ. ಈ ರೀತಿ ಗದೆ ಚಕ್ರಗಳು ಭಕ್ತರಲ್ಲದವರನ್ನ ಶಿಕ್ಷಿಸ್ಲಿಕ್ಕೆ ಬೇಕಾಗಿರುವಂತದ್ದು. ಆದರೆ ಪ್ರಭು ಪರಮ ಪರಾತ್ಪರನಾದ್ದರಿಂದ ಅವನ ಎಲ್ಲ ಆಯುಧಗಳ ಪರಿಣಾಮವೂ ಕೂಡ ಒಂದೇ ಅಂತ ಹೇಳಿದ್ರೆ, ಎಲ್ಲವೂ ಕೂಡ ಈ ದುಷ್ಕರ್ಮಿಗಳ ಬುದ್ಧಿಯನ್ನು ಕಲಿತು ತಾವು ಸರ್ವಶಕ್ತರು ಎಂದುಕೊಳ್ಳದಂತೆ ಗದೆ ಮತ್ತು ಚಕ್ರಗಳಿಂದ ಅವರನ್ನ ಶಿಕ್ಷಿಸುತ್ತಾನೆ. ಅವರ ಮೇಲೆ ಪರಮಪ್ರಭುವು ಇದ್ದಾನೆ. ಅವರ ಮೇಲೆ ಪರಮಪ್ರಭುವು ಇದ್ದಾನೆ ಅಂತೇಳಿ. ಆಮೇಲೆ ಅಂದ್ರೆ ಈ 2 ಶಂಖ ಮತ್ತೆ ಗದೆಯಿಂದ ಚಕ್ರ ಮತ್ತು ಗದೆಯಿಂದ ಶಿಕ್ಷಿಸ್ತಾನೆ. ಅದೇ ರೀತಿ ಶಂಖವನ್ನ ಊದಿ ಪದ್ಮದಿಂದ ಆಶೀರ್ವಾದವನ್ನ ನೀಡಿ ಅತ್ಯಂತ ದಾರುಣ ಅನರ್ಥದಲ್ಲಿಯೂ ಕೂಡ ಭಕ್ತರನ್ನು ಯಾರು ಸೋಲಿಸಲಾರರು ಅಂತ ಹೇಳ್ಕೊಂಡು ಇಲ್ಲಿ ಅವರಿಗೆ ಆಶ್ವಾಸನೆ ಕೊಡ್ತಾನೆ ಅಂತ ಹೇಳಿ. ಹಾಗೆ ಕೃಷ್ಣನ ಸೂಚನೆಯಿಂದ ಹೀಗೆ ಆಶ್ವಾಸನೆಯನ್ನು ಪಡೆದು ಯುಧಿಷ್ಠಿರನು ಸಂಜಯ ಸೈನಿಕರನ್ನು ಕರೆದುಕೊಂಡು ಹೋಗಿ ದಕ್ಷಿಣದ ರಾಜ್ಯಗಳನ್ನು ಗೆಲ್ಲುವಂತೆ ತನ್ನ ಕೊನೆಯ ತಮ್ಮ ಸಹದೇವನಿಗೆ ಅಪ್ಪಣೆ ಮಾಡ್ತಾನೆ. ಹೀಗೆ ಅಂದ್ರೆ ಒಬ್ಬೊಬ್ಬರನ್ನ ಒಂದೊಂದು ಜಾಗಕ್ಕೆ ಕಳಿಸ್ತಾನೆ. ಪಶ್ಚಿಮದ ರಾಜ್ಯಕ್ಕೆ ಒಬ್ಬನನ್ನ, ದಕ್ಷಿಣದ ರಾಜ್ಯಕ್ಕೆ ಒಬ್ಬನನ್ನ, ಇಲ್ಲಿ ಪಶ್ಚಿಮದ ರಾಜ್ಯವನ್ನ ಗೆಲ್ಲಬೇಕಂತೇಳಿ ನಕುಲನಿಗೆ ಅಪ್ಪಣೆ ಮಾಡ್ತಾನೆ. ಉತ್ತರದ ಭಾಗಗಳನ್ನ ಕೇಕೆಯ ದೇಶದ ಸೈನಿಕರೊಡನೆ ಅರ್ಜುನನನ್ನ ಕಳಿಸಿಕೊಡ್ತಾನೆ. ಹಾಗೆ 4 ದಿಕ್ಕುಗಳಿಗೆ 4 ಕಳಿಸಿಕೊಡ್ತಾನೆ. ಆ ರೀತಿ ಪೂರ್ವ ಭಾಗದ ರಾಜರನ್ನ ಸೋಲಿಸ್ಲಿಕ್ಕೆ ಭೀಮಸೇನನಿಗೆ ಅಪ್ಪಣೆ ಆಗ್ತದೆ. ಅಂದ್ರೆ ಮಗಧ ಅಲ್ಲಿ ಮದ್ರಾಸ್ ಅಂತ ಹೇಳಿ ಅಲ್ಲಿ ಸೈನಿಕರೊಂದಿಗೆ ಹೋಗಿ ಭೀಮಸೇನನಿಗೆ ಅಪ್ಪಣೆ ಕೊಡ್ತಾನೆ, ಅಲ್ಲಿ ನೀನು ಆ ರಾಜನನ್ನ ಸೋಲಿಸ್ಬೇಕು ಅಂತ. ಇಲ್ಲಿಗೆ ನೆಕ್ಸ್ಟ್ ಮುಂದಕ್ಕೆ ಓದ್ಬೋದು. ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಅವನು ಯಾರು ಜರಾಸಂಧನನ್ನ ಗೆಲ್ಬೇಕಾದ್ರೆ ಭೀಮಸೇನ ಆ ಕಡೆ ಹೋಗ್ಬೇಕಾಗಿ ಬರ್ತದೆ. ಹಾಗೆ ಮುಂದಕ್ಕೆ ಹೇಳ್ತಾರೆ, ಇನ್ನು ಓದ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಪ್ರವೀಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಟೈಮ್ ಆಗಿದೆ ಮಾತಾಜಿ. ಟೈಮ್ ಆಯ್ತಲ್ಲ, ಓಕೆ, ಸಾರಿ. ಹರೇ ಕೃಷ್ಣ. ಮುಂದಿನ ನಾನ್ ಟೈಮ್ ನೋಡ್ಲಿಲ್ಲ, ಸಾರಿ. ಮುಂದಿನ ಸೋಮವಾರ ಬೇರೆಯವ್ರು ಮಾಡ್ತಾರೆ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವರಂದು ಕಿ ಜೈ. श्रीमद् ग्रंथराजा श्रीमद् भागवतम की जय. श्रील प्रभुपाद की जय. श्री राधा गोविंद की जय. नामाचार्य हरिदास ठाकुर की जय. हरे कृष्ण 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 हरे हरे, हरे राम 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 हरे हरे. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.